Sorry for the disturbance, huh? Sorry for the disturbance. ಇರ್ನ ಕತೆದ ಎನ್ನ ದಾದ ಕತೆ ಗೊತ್ತುಂಡಿ ಅವೊಂಜಿ ಫೋನ್ ಬತ್ತನೆ ಎಂಕ್ ಆ ಫೋನ್ ಬತ್ತಿನಿ ಐತ ವಾಯ್ಸ್ ಎಂಚ ಫೋನ್ ಒಂದು ಗೊತ್ತುಜಿ ನಾನು ಫೋನ್ ಅಟೆಂಡ್ ಮಂತದ ಅಂಚಾದವು ಸೊ ಐದು ಬೊಕ್ಕ ಒಂಜಿ ಅರ್ಜೆಂಟ್ ಒಂಜಿ ಬೇಲೆ ಎತ್ತಿನ ಎಲ್ಲಿ ಅವೇನೊಂಜಿ ಪೋದು ಚೆಕ್ ಮಂತೆ ವಾಯ್ಚಿ ಅಂಚ ಪಿರ ಬತ್ತೀನಿ ನಾನು ಸೊ ಸಾರಿ ಮಾತೆ ಕ್ಲಾಸ್ ಅಂಚ ಪಿರ ಬತ್ತೀನಿ ನಾನು ಅರ್ಜೆಂಟ್ ಒಂಜಿ ಬೇಲೆ ಎತ್ತಿನ ಆಯ್ತು ಸಾರಿ ಜೆಪ್ಪುಳಿ ಮನಿ ಪಂದೆ ಒಣಗುಳ್ಳೆ ಇಜ್ಜಪ್ಪ ಜೆಪ್ಪರೆ ಒಂತೆ ಹೊರ್ತು ತೂದು ಬೊಕ್ಕ ಜೆಪ್ಪು ನಂಚಿ ಜವನೇರು ಬರ್ತಾರೆ ಅಲ್ಲಿ ಕಜೆ ಜವನೇರು ಇರ್ನ ಫ್ಯಾನ್ ಆತೇರು ಈ ಸುನೀನ ಒಣೊಂದು ಸುನೀಲ ಟೀಮ್ ಅದ ಓಕೆ ಥ್ಯಾಂಕ್ಸ್ ಸಪೋರ್ಟ್ ಮಂತಿನೇಕ್ ಆ ವಿಡಿಯೋ ಪಾಡು ಮಾತೆಲ್ಲ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚನೆ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪಂದಗಳು ಪೂರ ಸಬ್ಸ್ಕ್ರೈಬ್ ಮನ್ಪ್ಲೆ ಕಜೆ ಜವನೇರು ಸ್ಪೆಷಲಿ ಅದು ನೆಟ್ವರ್ಕ್ ಇಶ್ಯೂ ಆಯ್ತು ಹೌದು ಅದನ್ನೊಂದು ಸೆಟ್ಟಿಂಗ್ದ ಇಶ್ಯೂ ನಾನು ಮ್ಯೂಟ್ ದಿಯತ್ತ ಮ್ಯೂಟ್ ದಿ ಸತಿಗೆ ಬೊಕ್ಕ ವಾಯ್ಸ್ ಓಪನ್ ಏನಿಜ್ಜಿದೆ ಅದೊಂದು ಗೊತ್ತಿಚ್ಚಿ ಅವಿನಾಶ್ ಬೊಕ್ಕದಾದ ವಿಶೇಷ ಎಡ್ಡೆ ಜನ ಇರ್ತೀರಿ ಮಾರೆ ಪಾಪ ಪೂರ ಪೋಯಿರಿ ಮಾರೆ ಶೇ ಒಂದು ಫೋನ್ ಕಾಲ್ ನಮ್ಮ ಲೈವನ್ನು ಬನ್ನಿ ಜನರೇ ಬನ್ನಿ ಐ ಎಮ್ ಕಿರಣ್ ಕುಲಾಲ್ ಬರ್ತೀರಿ ನಮಸ್ತೆ ಅಣ್ಣ ನಮಸ್ತೆ ಕೊಡೋರ ಲೈಕ್ ಕೊರೋಡವೇ ಎಕಡೆ ಪೂರ ಲೈಕ್ ಕೊಡ್ತೀನಿ ಕೊಡೋ ಲೈಕ್ ಕೊರೋಡು ಒಂದು ಬೇತೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಅಣ್ಣ ಖುಷಿ ಆಪುಂಡಿ ಪಾತೇರ್ನಾಗ ಮಾಡಲೇರು ಓ ಅಂದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವು ಸುನೀಲ್ ಪಾತೇರ್ನಾಗಲ್ಲ ಖುಷಿ ಆಪುಜ ಸೇಮ್ ಒಂಜೇ ಫ್ಯಾಮಿಲಿ ಅಂಕಲು ಅಯ್ಯೋ ದೇವರೇ ಐ ಆಮ್ ಕಿರಣ್ ಕುಲಾಲ್ ಫ್ರಮ್ ವೇರ್ ಬ್ರೋ ಇರ್ಲ ಅಕ್ಕನ ಟೀಮಾ ಕಜೆ ಟೀಮ್ ಆತದೆ ಅವಿನಾಶ್ ಜತ್ತರಿ ಎಲ್ಲ ಏತ್ ಗಂಟೆ ಪೋಯಾರ ಒಂಚೂರು ಪಲ್ನೆ ತುಕ ಗೋವಾದ ದಾದ ಟ್ರಿಪ್ದ ಇರ್ನ ವಿಷಯ ಪಲ್ನೆ ಪೂರ ದಾದ ಮಾತ ಪ್ಲಾನ್ ಉಂಡು ಇರ್ನ ಕಟಿಲ ತನತ ಪೀಟೊಡು ಮನ್ನಿಗೆ ದನಕಾರೊಡು ಊತ ಪೂಜೆ ಕೈ ಕಮಲ ಕಟಿಲೇಶ್ವರಿಯೇ ಉಡಲ ಕಲತ ಮಂಟಪಡು ಕುಲ್ಲದಿರೆನು ಮೂರ್ತಿಯಾದು ನಿತ್ಯ ಭಕ್ತಿ ಮಲ್ತನುವೆ ಕಟಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಜಯ ರಾಮರೇ ಜಯ ಅಣ್ಣ ಬರಲಿ ಸೌಂಡ್ ಅಂತಿದ್ದಾರೆ ಎಂತ ಹಾಡಬೇಕು ಹೇಳಿ ನೀವು ಹೇಳಿ ಹಾಡು ಬೇಕಾ ಅಲ್ಲ ಮಾತಾಡಬೇಕಾ ನನ್ನ ಸೌಂಡ್ ಬರ್ತಾ ಉಂಟು ಈಗ ಬರ್ತಾ ಉಂಟಲ್ಲ ಅದು ಆಗ ಏನೋ ಪ್ರಾಬ್ಲಮ್ ಆಯಿತು ಹಾಗೆ ಲೈಕ್ ಡನ್ ಅಂತಿದ್ದಾರೆ ಆಗ ಲೈಕ್ ಕೊಟ್ಟವರು ಈಗ ಸಹ ಲೈಕ್ ಕೊಡಬೇಕು ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅದು ಬೇರೆ ಇದು ಬೇರೆ ಬೇಕಂತ ನಾನು ಓದೋದಲ್ಲ ನಿಮಗೆ ಇಷ್ಟ ಆಗಿದ್ದು ನಮಗೆ ಇಷ್ಟ ಆಗಿದ್ದಾ ಭಜನೆ ಆಗ್ಬೋದಾ ಭಜನೆ ಕೇಳಲಿಕ್ಕೆ ಮನಸ್ಸುಂಟಾ
ಓಕೆ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಕಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರ ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಕಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿನಾಯಕ ಮಂಗಳವರ ಶರಣು. ರವಿ ಅವರು ಬಂದರು. ಹಾಯ್ ರವಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಧನ್ಯವಾದಗಳು. ನಮ್ಮ ಲೈವ್ ಒಂದು ಎರಡು ಸಲ ಕಟ್ ಆಯಿತು ಮಾರೆ, ಅದಕ್ಕೋಸ್ಕರ ಸ್ವಲ್ಪ ಇದಾಯಿತು, ಡಿಸ್ಟರ್ಬೆನ್ಸ್ ಆಯಿತು ಲೈವಿಗೆ. ಡಿ ಸಿ ಕೆ ಆನ್ ಬರ್ತೀರ. ಹಾಯ್ ಡಿ ಸಿ ಕೆ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ, ಧನ್ಯವಾದಗಳು. ನೈಂಟಿ ಅಸ್ಮಿತಾರವರೇ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಅಸ್ಮಿತಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 100 ಏತುಂಡು ಅವು ಫುಲ್ ಉಂಡಿ ಬಾಟ್ಲಿ ಇಂಜಿನ ಪೇರು ಕಂಬ. ನಮಸ್ತೆ ನಮಸ್ತೆ ನಮಸ್ತೆ. ಇನ್ನಿ ಡ್ಯೂಟಿ ಚೇಂಜ್ ಏರಿನಾ? ಅಮೇಝಿಂಗ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ, ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಣ್ಣ ಲೈವಿಗೆ ಒಂದು ಸಪೋರ್ಟ್ ಮಾಡಿ. ನೀನಲ್ಲದೆ ನೈಟ್ ಶಿಫ್ಟಾ? ಓಕೆ ಓಕೆ ಓಕೆ. ಸೊ ನನ್ನ ಪೋಡಾದ್ರೆ ಅದೇ ಇರು ಆತತ್ತು ನೈಟ್ ಶಿಫ್ಟ್ ಸಂಡೆ ಇತ್ತೆ. ಓಕೆ ಓಕೆ, ಅವಳಿಯೇ ತಂದಿದ್ದೆ. ನ್ಯೂಜಿಲ್ಯಾಂಡ್ ಟೈಮ್ ಎಷ್ಟು? ಸೋನು ಕ್ಯೂಟ್ ಬರ್ತೀರ. ಹಾಯ್ ಸೋನು ಕ್ಯೂಟ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು 14 ಅಮೌಂಟ್ ಪಂಡ ನೈಟ್ ಡ್ಯೂಟಿ ಮಂತ್ ಬತ್ತಿನ ತೀರು. ಓಕೆ 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 ಓಕೆ. ಸೊ ನನ್ನ ಇಲ್ಲಡೆ ಪೋಪಿ ನೀರು. ವೆರಿ ಗುಡ್. ಎಂಕುಲ್ ಜೆಪ್ಪೆ ನನಗೆ ಇರ್ಲ ಜೆಪ್ಪುನಿ. ಸೋನು ಕ್ಯೂಟ್ ಪಾಂಡ ನವೀನ ಅಂತಿದ್ದಾರೆ. ಯಾರು ಮಾರ ಇವರು? ಸೋನು ಕ್ಯೂಟ್ ಪಾಂಡ ಯಾರು? ನಿಮ್ಮ ಹೆಸರು ಚೆನ್ನಾಗಿದೆ. ನಮ್ಮನ್ನು ನೀವು ನಮಗೆ ಪರಿಚಯವಿದೆಯಾ? ಮೊದಲು ಎಲ್ಲ ಫಸ್ಟ್ ಟೈಮ್ ಬಂದಿದೆ ನೀವು. ನಿಮ್ಮ ಹೆಸರು ನಾನು ಫಸ್ಟೇ ಓದಿದಾಗೆ ಆಗ್ತದೆ ನನಗೆ. ಮತ್ತೆ ಒಮ್ಮೊಮ್ಮೆ ಓಡೆ ಬತ್ತೀನಿ
ಓಡೆ ಬರ್ತೀನಿ. ಡ್ಯೂಟಿ ಉಂಟು 7 PM ಟು 7 AM. ಪಂಡ ಅಲ್ಪ ಅಚ್ಚ ನನ್ನ ಪಂಡ ಎಂಕ್ಲೆ ಅಲ್ಪ ನೈಟ್ ಇರೆಗ ಅಲ್ಪ ಡೇ ಆಯ್ತು ಎಂಚ. ಜೆಸ್ಸಿ ಬರ್ತೀರಿ. ಹಾಯ್ ಜೆಸ್ಸಿ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ವೇರ್ ಆರ್ ಯು ಫ್ರಮ್? ಡ್ಯೂಟಿ ಉಂಟು 7 PM ಟು 7 AM. ಪಂಡ ಅವಳು ಐತೆ. ಓಕೆ 7 AM ಆತಿಜ ಅವಳು 5:14 ಆಂಡ್ ಅಂದಂತ. ಓಕೆ ನನ್ನ 1.5 ಗಂಟೆ ಡ್ಯೂಟಿ ಉಂಡಿರಿಗೆ. ಓಕೆ 5:15 ಆಂಡ್ ಅಲ್ಪ ಇತ್ತೆ. 5:20 ಆಂಡ್ 5:15. ಸೊ ಏತ್ ಡಿಫ್ರೆನ್ಸ್ ಉಂಟು ಮಾರ, ಕೊಂಡೋಟ ಡಿಫ್ರೆನ್ಸ್ ಉಂಟು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಕೊಡೋದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹೇಗಿದ್ದೀರಾ ಮತ್ತೆಲ್ಲರೂ? ಎಲ್ಲರೇ ಅಂಡತೆ ಎಲ್ಲರೇಕ್ಕ. ಓಕೆ 7:30 hours ಡಿಫ್ರೆನ್ಸ್. ಓಕೆ ಹೌದಾ? 1 2 3 4 5 6 7 8 ಅಂಚ ಬೊಕ್ಕದಾದ್ರೆ ನನಗೆ ಸ್ಪೆಷಲ್ ದಲಜ್ ಜೊತೆ ಕೇಂದ್ರ ಇಲ್ಲಡೆ ಹೋದಾಯಿ ಬೊಕ್ಕತೆ. ಸೊ ಇರಾಗ ನೈಟ್ ಡ್ಯೂಟಿ ಅಂದ್ರೆ ಜೋಕ್ಲಿಂ ಪೂರ ಸ್ಕೂಲ್ ಬಿಡ್ರೆ ಪೂರ ಹಸ್ಬೆಂಡ್ ಅದೇ. ಹೌಸ್ ಹೆಲ್ಪ್ ಉಳ್ಳೇದೇ ಅಲ್ಲ. ಚಳಿಜ್ಜಿ ಸೆಕೆ ಶುರುವಾತು ನಿತ್ತೆ. ದುಡ್ಡು ಬತ್ತಂಡ ಒಲ್ತು ದುಡ್ಡು ಬರ್ಪಿನಿ ನಲ್ಪಲ್ಲ ಆತಿಜಿ ಸರಿ ಕಟ್ಟ ನಲ್ಪಾಂಡ್ ಎಂಕಲ ವೀಡಿಯೋ ಪೋಪು ಜತೆ ಇರ್ಲಕ ಈರ್ ವೈರಲ್ ಉಪ್ಪೋರ್ ಎಂಕುಲು ಎಂಗ್ ಇರ್ಲಕ ವೈರಲ್ ಇಜ್ಜೆ ಎಂಕುಲು. ಅವ ಮೂಜಿ 4 ತಿಂಗಳು ಪೋವಿ ನೂದಾನಾಗ ಆಯ್ತಾ ಆಸೆ ಬಿಡೋಡು ಪೊಕ್ಕಡೆ. ಈರು ವೈರಸ್ಸ ಹೌದಾ? ಹೇಗೆ ಅಂದಂದು ಈರು ವೈರಲ್ ಯಾನು ವೈರಸ್ ವೈರಸ್ ಲಜ್ಜಿ ವೈರಲ್ ಲಜ್ಜಿ ದಾಲಜ್ಜಿ ಇರ್ನೊಟ್ಟಿಗೆ ಲೈವ್ ಬರೋಡಿ ಪಾರುಪಿನಿ. ವೈರಲ್ ಯಾನ್ ಅಂದು ಈರು ವೈರಲ್ ಅದು ಯಾನ್ ವೈರಸ್. ಓಕೆ ಯಾನ್ ಬಂದಾಗ ಪೂರ ಪೋಡಿವೆ ರತೆ ಏರ್ಲ ಬರ್ಪುಜೇರು ಲೈವ್ ಇತ್ತೀರಿ ಮಸ್ತ್ ಜನ ಇತ್ತೀರಿ ಮಾರೆ. ಅವು ಬಂದು ಕಟ್ಟಾಯ್ನಿ ನನ್ನ ಬರ್ಪುಜೇರು ಎನ್ನ ಮಂಡೇ. ಅಂದೆ ಮಂಡೇ ರಜನಾ? ಓಕೆ ಟ್ಯೂಸ್ಡೇ ಲೈವ್ ಉಂಡಾ? ಓಕೆ ಎಂಕ್ಲೆಗೆ ಆಪಗಪುರ ಬರೆಯರ ಆಪುಜಿ ಎಂಕ್ ಖಾಲಿ ಸಂಡೇ ಮಾತ್ರ ಒಂಜಿ ಟ್ರೈ ಮನ್ಪೊಡಿ. ಸಂತು ಕಣೇರಿ ಅವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಹೇಗಿದ್ದೀರಿ? ಮತ್ತೆ USA ಕ್ರಿಕೆಟ್ ಆಡ್ತಾ ಉಂಟು. 48ಕ್ಕೆ 3 ವಿಕೆಟ್ ಹೋಗಿದೆ. ಇಂಡಿಯಾದವರು 169 ಮಾಡಿದ್ದಾರೆ, 9 ವಿಕೆಟ್ ನಷ್ಟದಲ್ಲಿ. ಸಂಡೇ ನೈಟ್ ಉಪ್ಪುಂಡು ಒಂದೊಂದು ಅಂದೆ ಡ್ಯೂಟಿ. ಓಕೆ ಓಹೋ ಹೋ 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 ಹೋ.
ದಿನ ಲೈವ್ ಇತ್ತನ ಮಾತ್ರ ಬರ್ಪೇರೆ ಅತ್ತೆ ಅಂದಿ ದಿನೋಲ ಲೈವ್ ಇಜ್ಜಿನ ಬರ್ಪುಜಿರತೆ ಅಂದಂದು ಅತ್ತೆ ಇತ್ತ ಜನ ಅವಂತುಂಡು ಎಂಕ್ ಒಂದಂತೆ ಅವಂತುಂಡು 500 ವ್ಯೂಸ್ ಪೂರ ಬರೋಂತುಂಡು ಅಣ್ಣ ಇನಿ ಅವು ಇತ್ತ ಕಟ್ಟಾಯಿ ಇಂಜಿ 2 ಸತಿ ಕಟ್ಟಾಂಡು ಅವರ ಸೌಂಡ್ ಪೋಂಡು ಅವ್ರ ಅಂಚಾದ ಐದು ಬೊಕ್ಕ 5 ತುಂಬರ ಅಂಚೆನೆ ಯಾನ್ ಆರ್ಲ 2 ಜನ ಟುಗೆದರ್ ಮನ್ಪುಗಂದು ಪೋಯಿನ ಅವ್ಲ ಅಂಚೆನೆ ಅದನ್ನ ಪ್ರಾಬ್ಲಮ್ ಮಾಡು ಮಧ್ಯಾಹ್ನ ತತ್ತುಂಡಲ ಜಾಸ್ತಿ ಬರ್ಪುಜಿ ಅಂದಂದು ಅಂಚಂದು ಕರೆಕ್ಟ್ ಅವು ತತ್ತನೆ ಎಕಡೆ 2 ಜನ ಬರೋಂತು 10-14 ಜನ ಹೊರಾನೆ ಬತ್ತೇರು ಪಾತೆರು ಒಂದು ಇತ್ತನಾನೆ ಸೌಂಡ್ ಪೋಂಡು ದಾದ ಅನ್ಪುನಿ ತೂಪಿನಿ ಅಂತ ಪಡು ತೂಪಿನಿ ಇಜಿನ ಅಡಿನ ರ್ಯಾಪ್ ಮನ್ಪುನಿ ಅಂಚಲ ಕಾಂಡೆ ಬೇಗ ಲಕ್ಕೇರಂಡು ಇಂಕ ಪೂಜೆ ಪೇರಂಡು ಹಡೆದ ತಾಯಿಯನ್ನು ಕೊಲಕೊಂಡ ಮ್ಯಾಳ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಇಟ್ಟು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಈರ್ ಪೂಜೆಗೆ ಪೋಪರಾ ಏನು ಪೋಪೆ ಎಲ್ಲ ಒಂಜಿ ಅವು ಪಂಡ ಎಂಕಲ್ನ ಒಂದೆಟ್ಟು ಪೂಜೆ ಉಂಡು ಸತ್ಯನಾರಾಯಣ ಪೂಜೆ ಅವು ಪಗೇಳ್ಡು ಅಂಚ ಕಾಂಡೆ ಬೇಗ ಪೋಯರುಂಡು ಇರ್ದಾದಂತೆಂತಾರಿ ಸೂಪರ್ ಇರ್ನೇ ಸಪೋರ್ಟ್ ಬೋರ್ಡ್ ಅಂದಿನಿ ಏರ್ಲ ಬಂದು ಬರೋಂದು ಇಜ್ಜಿರ ಮಾರ್ರೆ ಥ್ಯಾಂಕ್ ಯು ಈರಣ್ಣ ಬರ್ತಾರದೊಂಜಿ buses from Gold Soup to Zadap tomorrow Sunday. Services run frequently from early morning 6 a.m. until late night. ಯಾನು ಓಲು ಈರು ಕ್ರಿಶ್ಚಿಯನ್ ಆಯರ್ ಪಂಡದು ಎನ್ನಿ ಅವನಂದ್ರೆ ಅಂದ ಎಂಕ್ಲ ಅಂಚೆ ಡೌಟ್ ಆಂಡು ಇವ್ರು ತೆಲಿಪಿನಾಗ ಅಂಚೆನ ಎಣ್ಣೆ ಅಲ್ಲ ಗೊತ್ತಾ ನಿಂಗೆ ಎನ್ನ ಲೈವ್ಗೆ ಬೈದಿತ್ತಾರು ಎನ್ನ ಲೈವ್ ಬೈದಿತ್ತಾರು ಇರು ಯಾನಿರ್ನ ಲೈವ್ಗೆ ಏಪಲ್ಲ ಬತ್ತು ಪೋಪೆ ಪಾತೆ ರಾಪುಜಿ ಮನ ಲಂಚ್ ಟೈಮ್ ತಿಕ್ಕೊಂಡ ಮೆಸೇಜ್ ಪಾಡು ಎಜ್ಜಿಂದ ಜಸ್ಟ್ ಲೈಕ್ ಕೊಡ್ದು ಪೋಪಿನಾತೆ ಇರಡೆ ಅಂಚಲ ಮಸ್ತ್ ಜನ ಪಾತೆರು ನುಪ್ಪು ಇರು ಬೊಕ್ಕ ಮಲ್ಲೆ ಅಜ್ಜಿಂದ ಆಪನ ಇಂಕ್ ಕರೆಕ್ಟ್ ಒಣಸರಿ ಟೈಮ್ ಇತ್ತಂಡ ಯಾನು ಮೆಸೇಜ್ ಪಾಡುವೇರಿ ಇರು ನೆರೊಂದು ಪೋರ ಅಕ್ಲೆ ಪುರ ಕನ್ನಡದ ಅಕ್ಲೆ ಕೆಲವರಿಗೂ ಕೋಡೆನ ನಾನು ಇರು ಕೆಬಿತ್ತ ದೀದಿತ್ತಾರತ ಸೂಪರ್ ಇತ್ತು ನಾವು ಮಲ್ಲ ಮಲ್ಲ ತಡಪೆ ಎಂಕ ನಮ್ಮ ಸಂಗೀತ ನೆನಪ ನಾರ್ಲ ಅಂಚೆನ ಅವರವ್ರ ಮಲಮಲ್ಲ ದೀದಿಪ್ಪೇರು ಕೆಬಿಕ್ ಕೊರ್ಪಿನ ಮರ್ಯಾದೆ ಕೊರೋಡೆ ಅಂದಂದಿ ಅವಂದು ನಾಗೇಶ್ ಅವರು ಬಂದರು. ಹಾಯ್ ನಾಗೇಶ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಧನ್ಯವಾದಗಳು.
ಊಟ ಆಯ್ತಾ ಮತ್ತೆ ಏನು ಸ್ಪೆಷಲ್? ಪಡೆದ ತಾಯಿಯನ್ನು ಕಲಕಂಡ ಮ್ಯಾಲೆ ಮತ್ತೆ ಬರುವಳೇನು. ಭರತ್ ಕುಮಾರ್ ಬಂದರು. ಹಾಯ್ ಭರತ್ ಕುಮಾರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ಮತ್ತೆ? ಏನು ಸ್ಪೆಷಲು, ಏನು ವಿಶೇಷ? ಪಾಂಡುರಂಗ ಪ್ರಭು. ಜಗದೀಶ್ ಬರ್ತೀರ. ಹಾಯ್ ಜಗದೀಶ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಸರ್, ಯಾವುದಾದ್ರೂ ಚಟ ಬಿಡಬೇಕಾದ್ರೆ ಏನು ಮಾಡಬೇಕು? ಯಾವುದಾದ್ರೂ ಚಟ ಬಿಡಬೇಕಾದ್ರೆ ಏನು ಮಾಡಬೇಕು? ಅದು ಚಟ ಯಾವುದಂತ ಗೊತ್ತಾಗಬೇಕಲ್ಲ, ಅದರ ಹಾಗೆ ಅದು ನಾವು ಮದ್ದು ಕೊಡ್ತೇವೆ. ಸಿಗರೇಟಾ ಅಲ್ಲ, ತಂಬಾಕುವ ಅಲ್ಲ, ಗಂಗಸರವ, ಎಂತ ಚಟ ಎಂತ ಉಂಟು? ರಾಕೇಶ್ ಬಂಡಗಾರ್ ಬರ್ತೀರಾ. ಹಾಯ್ ರಾಕೇಶ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಿಮ್ಮ ಯಾವ ಊರು ನಿಮ್ಮದು? ನಮ್ಮದು ಮಂಗಳೂರು ಬ್ರೋ. ನಿಮ್ಮದು ಯಾವ ಊರು? ಅಸ್ಮಿತಾ ಅವರು, ಎಂಕ್ ನರೇಂದ್ರ ನೆರ್ಂಡಲ ಮನಸ್ಸಿಡು ದಾಲ ಬೇಸರ ಕೋಪ ಇಜ್ಜಿವೋ ಅಂದೇ. ಓಕೆ 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 ಅಣ್ಣ, ಕಾಮಿಡಿ ಆಪನ್ ತುಯ್ಯರಂತೆ. ಭರತ್ ಕುಮಾರ್, ಚಿವಿಂಗ್ ಟೊಬ್ಯಾಕೋ. ಹಾಂ, ಓಕೆ, ಚಿವಿಂಗ್ ಟೊಬ್ಯಾಕೋ ಅಲ್ಲ, ಟೊಬ್ಯಾಕೋವನ್ನು ಬಿಡಲಿಕ್ಕೆ ತುಂಬ ಸುಲಭ. ಯಾವಾಗ ನಿಮಗೆಲ್ಲ ತಂಬಾಕು ತಿನ್ನಲಿಕ್ಕೆ ಮನಸ್ಸಾಗ್ತದೆ, ಆವಾಗ ಒಂದು ಆ್ಯಪಲ್ ತಗೊಂಡು ತಿನ್ನಿ. ಅಸ್ಮಿತಾರವ್ರು ನಗಡ್ತಾ ಇದ್ದಾರೆ. ಜಗದೀಶ್ ರವರು, ಅಣ್ಣ ಎಂತ ಎಂಚ ಉಳ್ಳಾರು, ಯಾನು ಹುಷಾರುಳ್ಳೆ ಬ್ರೋ, ಈರು ಎಂಚ ಉಳ್ಳಾರು, ಒಲ್ಪ ದಾರಿ ಇರು. ಅಸ್ಮಿತನ್ನೇ ಪೊಕ್ಕಡೆ ನೆರ್ಪಿನಿ ಒನ್ನೊಂದಿರು ಅಂದಿ ಅವು ಖುಷಿ ಆಪುಂಡು ತುಯ್ಯಾರ ಎಂಗ್ಳಿಗೆ ವ್ಯೂವರ್ಸ್ನಗ್ಳಿಗೆ. ಬೊಕ್ಕ ಒಂತೆ ನೆರೊಂದು ಎತ್ತಡ ವೈರಲ್ ಆಪರಂತೆ ದಾದನ ಗಲಾಟೆ ಅವನು ತುಯ್ಯಾರ ಬರ್ಪೇರು ಮಾತಿರಲ್ಲ. ನಮ್ಮದು ಬಿಜಾಪುರನ್ನ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ನಮ್ಮ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜಾಲಿ ಜಾಲಿ ಮನಸ್ಸು ಖಾಲಿ. ಹೌದು, ಅದು ಹಾಗೆ ಇರಬೇಕಲ್ಲ. ಮತ್ತು ಎಂತ ಉಂಟಲ್ಲ, ಏನು ತಿನ್ನಬೇಕು? ಆ್ಯಪಲ್ ತಗೊಳ್ಳಿ, ಬನಾನಾ ತಗೊಳ್ಳಿ. ಆಡಿಸಿದಾತ ಬೇಸರ ಮೂಡಿ, ಇದು ಒಂದು ಹಾಡು ಹೇಳಿ ಬ್ರೋ. ಇದು ಯಾವುದು ಹಾಡು ಬ್ರೋ? ಇದು ಅದೇಯಾ, ನಮ್ಮ ಬೊಂಬೆ ಹೇಳುತ್ತೈತೆಯಾ? ಅದು ಮನೆ ಗುರುಕಿರಣ್ ಅವರು ಹಾಗೆ ಆಡಿದ್ರು ಮಾರೆ, ಮತ್ತೆ ಅದನ್ನೇ ಹೇಳಿದ್ರು ಬೊಂಬೆ ಹೇಳುತ್ತೈತೆ ಅಂತ. ಆಡಿಸಿದಾತ ಬೇಸರ ಮೂಡಿದ, ಅದು ಗೊತ್ತಿಲ್ಲ. ಅದು ಯಾವ ಹಾಡು ಅಂತ ನೀವು ಹೇಳಿ ಆಯ್ತಾ? ಅದು ಗೊತ್ತಿಲ್ಲ ನನಗೆ ಹಾಡು. ಬೊಂಬೆ ಹೇಳುತ್ತೈತೆ ಗೊತ್ತುಂಟು. ಬೊಂಬೆ ಹೇಳುತ್ತೈತೆ. ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ ಜನರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ನಮ್ಮ ಲೈವ್ ಅರ್ಧದಲ್ಲಿ ಕುಂಠಿತವಾಗಿದೆ, ಕುಂಟಿ ಮೈಪ್ ಹಿಡ್ಕೊಂಡಿದೆ. ನಮ್ಮ ಲೈವ್ಗೆ ಇವತ್ತು ವಕ್ರದೃಷ್ಟಿ ಬಿತ್ತು. ಲೈವ್ ಕಟ್ಟಾಗಿ ನಮ್ಮ ಜನರನ್ನೆಲ್ಲ ಚಿಪ್ಪು ಚೀರು ಮಾಡಿದರು. ಅಸ್ಮಿತಾ ಅದರ ಪ್ರಕಾರ ನಮ್ಮ ಫಿಸಿಕಾಲಜಿಸ್ಟ್ ಕನ್ಸಲಿಂಗ್ ಮಲ್ಪು ಇರುವಲ್ಲ ಅಂದೇ. ಓಕೆ, ನಮ್ಮ ಇವರು ಎಲ್ಲಿ ಹೋದ್ರು ಅವರು ನೋಡಿ, ನಮ್ಮ ಭರತ್ರವರೇ, ನೀವು ಇಲ್ಲಿ ಅಸ್ಮಿತಾ ಅಕ್ಕ ಇದ್ದಾರಲ್ಲ, ಅಸ್ಮಿತಾ ಮಾರ್ಟಿಸ್ ಅಂತ ಇದ್ದಾರೆ ನೋಡಿ, ನಾನು ಪಿನ್ ಮಾಡ್ತೇನೆ. ಅವರನ್ನು ಸಬ್ಸ್ಕ್ರೈಬ್ ಮಾಡಿ. ಅವರು ಆಲ್ಮೋಸ್ಟ್ ಡಾಕ್ಟರ್ ಒಟ್ಟಿಗೆ ಇರ್ತಾರೆ, ಡಾಕ್ಟರ್ ಕೆಲಸ ಮಾಡ್ತಾರೆ. ಸೊ ನೀವು ಅವರಿಗೆ ನಿಮಗೆ ಇದು ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರಂತೆ, ಕೌನ್ಸಿಲಿಂಗ್. ಓಕೆ, ಅವರಿಗೆ ಸಬ್ಸ್ಕ್ರೈಬ್ ಮಾಡಿ. ಅವರ ಲೈವಿಗೆ ಹೋಗಿ. ಆ್ಯಪಲ್ ಬೇಡ ಅಂತಿದ್ದಾರೆ, ಚಕ್ಕುಲಿ ಸಾಕು.
ಅವಲಂದಿ ಚಕ್ಕುಲಿ ಯಾವುದು ತಿನ್ಬಹುದು ನೀವು, ಅದರ ಬದಲಾಗಿ ನಿಮ್ಮ ಒಟ್ಟಿಗೆ ಏನು ಇಷ್ಟ ಆಗ್ತದೆ ಅದು ತಿನ್ನಿ. ಚಿವಿಂಗ್ ಟಬಾಕೋ ಇಸ್ ವೆರಿ ಡೇಂಜರಸ್ ಬ್ರೋ. ಅದರಲ್ಲೇ ಬರ್ದಿದ್ದಲ್ಲ, ಅಷ್ಟು ಚಿತ್ರ ಮಾಡಿ ಇಟ್ಟಿದ್ದಾರೆ, ಮತ್ತೆ ಯಾಕೆ ತಿಂತೀರ ಅದನ್ನು? ಎಂತ ನೆಮ್ಮದಿ ಸಿಗ್ತದೆ ಅಂತ ಗೊತ್ತಿಲ್ಲ ಮಾರೆ. ನೆಮ್ಮದಿಗೋಸ್ಕರ ತಿಂತೀರಾ ಅಲ್ಲ ಎಂತಕ್ಕೆ ತಿಂತೀರಾ ಅದನ್ನು? 1.90 ಹಾಕಿ. ಹೌದು, ನಾನು ಸುಮ್ಮನೆ ಕೂತು 90 ಹಾಕಿದ್ರೆ ಕಷ್ಟ. 33 ಸಲ ಹೊಡೆದ್ರೆ ಒಳ್ಳೇದು, ಕಮ್ಮಿ ಮಾಡ್ಬೋದು. ಒಮ್ಮೆಲೆ 90 ಹಾಕಿದ್ರೆ ಒಂದು ಇನ್ನೊಂದು ಸಲ ಮನಸ್ಸಾದ್ರೆ ಇನ್ನೂ 90 ಹಾಕ್ತಾರೆ, ಅದಕ್ಕೆ ಆಗ ಜಾಸ್ತಿ ಆಗ್ತದೆ, 180 ಆಗ್ತಲ್ಲ. ಅದೇ 30 ಅಂದ್ರೆ 3 ಸಲ ಹೊಡೆದ್ರೆ 90 ಆಗೋದು. ಕೂಲ್ ಬರ್ತೀರಿ, ಕೂಲ್ ಬಂದರು, ಕೂಲ್ ಕೂಲ್ ಕೂಲ್, ವೆಲ್ಕಮ್ ಬ್ಯಾಕ್. ಸಾರಿ, ನಿಮ್ಮ ಎಲ್ಲ ಸಪೋರ್ಟನ್ನು ಕಟ್ ಮಾಡಿ ಹೋಯ್ತು. ಅದೊಂದು ಇದು ಸೌಂಡ್ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಒಂದು ಕಾಲ್ ಬಂದ ಮೇಲೆ ಸೌಂಡೇ ಹೋಯಿತು, ನಾನು ಮ್ಯೂಟ್ ಮಾಡಿದ್ದೆ. ಸೊ ಸಾರಿ. ಓಕೆ, ಬೇಜಾರು ಮಾಡಬೇಡಿ. ವಿಚ್ ಬ್ರ್ಯಾಂಡ್ ಸರ್? ಇದು ವೈಟ್. ಹೆಸರೆಲ್ಲ ಹೇಳಲಿಕ್ಕಾಗಲ್ಲ ಲೈವಲ್ಲಿ, ನೀವು ತಿಳ್ಕೊಳ್ಬೇಕು ಯಾವುದು ಅಂತ. ಸುಳ್ಳು ಮಾರೆ, ಸುಮ್ಮನೆ ಅದು ಬಿಸಿ ನೀರು ಮಾರ್ರೆ. ಮತ್ತೆ ಕೈ ಯಾಕೆ ನಮಸ್ಕಾರ? ಅದು ನಾನು ಹೇಳಿದೆಲ್ಲ, ಅದು 4-5 ತಿಂಗಳ ಜೂನ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾ ಲೈವ್. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ. ಸೊ 9 ತಿಂಗಳಾಯಿತು. 9 ತಿಂಗಳಿಂದ ಹೀಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ನಶೆ ಆದರೆ ಸಾಕಲ್ವ? ಹೌದೌದು, ನಶೆ ಆದರೆ ಸಾಕು, ಯಾವುದಾದ್ರೆ ಏನಲ್ಲ. ಅಯ್ಯೋ ರಾಮ. ಕೂಲ್ರವರೇ, ಅಸ್ಮಿತಕ್ಕನವ್ರದ್ದು ಪರಿಚಯ ಉಂಟಾ ನಿಮಗೆ? ಅವರಿಗೆ ಸಹ ಸಪೋರ್ಟ್ ಮಾಡಿ ಆಯ್ತಾ, ಅವ್ರು ಲೈವ್ ಮಾಡ್ತಾರೆ. ಅವ್ರದ್ದು ಮೋನೋ ಆಗಿದೆ, ಅವ್ರದ್ದು ಒಳ್ಳೊಳ್ಳೆ ರೀಲೆಲ್ಲ ಬರ್ತದೆ. ಬಂದಾಗ ನಮಸ್ಕಾರ ಮಾಡಿದರೆ 10 ಸಾರಿ ನಮಸ್ಕಾರ ಅಂತಿದ್ದಾರೆ. ಬಂದಾಗ ನಮಸ್ಕಾರ ಮಾಡಿದರೆ 10 ಸಾರಿ ನಮಸ್ಕಾರ. ಇಲ್ಲ, ನಿಮಗೆ ನಾನು ಬಂದಾಗ ಮಾತ್ರ ಮಾಡಿದ್ದಲ್ಲ, ಈಗ ನೀವು ಮತ್ತೆ ಬಂದ್ರಲ್ಲ, ಅದು ಬೇರೆ ಲೈವ್ ಅಲ್ಲ. ಸೊ ಇದು ಬೇರೆ ಅಂಗಡಿಗೆ ಬಂದಾಗೆ ಆಯಿತು ನೀವೀಗ. ಅದು ಬೇರೆ ಅಂಗಡಿ, ಇದು ಬೇರೆ ಅಂಗಡಿ. ಅಲ್ಲ, ಅದು ಅಭ್ಯಾಸ ಆಗಿ ಹೋಗಿದೆ ಸ್ವಲ್ಪ. ಅದು ಅಂದರೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅದರ ಬಗ್ಗೆ, ತೊಂದರೆ ಇಲ್ಲ ಅಂತಾರೆ. ನಾನಲ್ಲ ನಮಸ್ಕಾರ ಮಾಡೋದು. 4ನೇ ಗೇಟ್ ಹೋಗಿದೆ USA ನವರದು. ಇವತ್ತು ಜನ ಹೋಯ್ತು ಮಾರೆ, ನಮ್ಮ ಲೈವಲ್ಲಿದ್ದ ಜನ ಎಲ್ಲ ಓಡಿ ಹೋದ್ರು, ಎಲ್ಲ ಬೇರೆ ಕಡೆ ಹೋದ್ರು. ನಮ್ಮ ಸಂಪು ಬ್ರೋ ಬರಲಿಲ್ಲ, ಇನ್ನೇನಾಯಿತು? ಸಂಪು ಬ್ರೋ ಎಲ್ಲ ಕನ್ಫ್ಯೂಸಲ್ಲಿ ಇದ್ದೀರಾ ಅಲ್ಲ, ಯಾವ ಲೈವಲ್ಲಿ ಇದ್ದ ನೀವು ಅಂತ. ನಮಸ್ಕಾರ ನಿಷೇಧಿಸಲಾಗಿದೆ. ಓಕೆ, ನಾಳೆಯಿಂದ ನಿಮಗೆ ನಮಸ್ಕಾರ ನಾನು ಕೊಡೋದಿಲ್ಲ, ಆಗ್ಬೋದಲ್ಲ? ಹಾಗಾದರೆ ಬೇಸರ ಇಲ್ಲಲ್ಲ? ಮತ್ತೆ ಹೇಳಲಿಕ್ಕಿಲ್ಲ ನೀವು ನನಗೆ, ನೀವು ನಮಸ್ಕಾರ ಕೊಡಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೀರಾ ಅಂತ. ಓಕೆ, ನಮಸ್ಕಾರ ನಿಷೇಧಿಸಲಾಗಿದೆ. ಕೂಲ್ ಬಂದಾಗ ನಮಸ್ಕಾರ ಮಾಡುವುದಿಲ್ಲ ನಾನು, ಆಯಿತಾ? ನಾಳೆಯಿಂದ ನೆನಪಿದ್ರೆ ನೆನಪಿಲ್ಲದಿದ್ರೆ ಇಲ್ಲ, ನೆನಪಿದ್ರೆ ಇಲ್ಲ, ನೆನಪಾದರೆ ಮಾಡಲ್ಲ, ನೆನಪಾಗದಿದ್ದರೆ ಮಾಡ್ತೇನೆ ಅಭ್ಯಾಸ ಬಲವಾಗಿ. ನಿಮ್ಮನ್ನು ನೋಡಿದಾಗ ಒಂದು ವೇಳೆ ಪಟಕ್ಕದ ನೆನಪು ಬಂದರೆ ಓಕೆ, ಹೀಗೆ ನಮಸ್ಕಾರ ಅಂತ ಹೇಳ್ತೀನಿ, ಹೀಗೆ ಹೇಳ್ತೇನೆ. ಓಕೆ, ಹೀಗೆ ಮಾಡಲ್ಲ. ಓಕೆ ಗುರು ಅಂತಿದ್ದಾರೆ. ನೀವು ಎಲ್ಲಿ ಹೋಗಿದ್ರಿ? ನಾನು ನಿಮ್ಮ ಹತ್ರ ಕೇಳಿದೆ, ನೀವು ಮತ್ತೆ ಮಾತಾಡಲೇ ಇಲ್ಲ. ಪಕ್ಕದಲ್ಲಿ ಯಾರಿಗೆ ಲೈನ್ ಆಗ್ತಾ ಇದ್ದೀರಾ ಸರ್ ಅಂತಿದ್ದಾರೆ. ಯಾರು ಮಾರ ಲೈನ್ ನೋಡಲಿಕ್ಕೆ ಯಾರಿಲ್ಲ ನಮಗೆ.
ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಪರವಾಗಿಲ್ಲ ಹಾಕಿ ಲೈನ್ ಅಂತಿದ್ದಾರೆ. ಯಾರಾದರೂ ಬೇಕಲ್ಲ ಲೈನ್ ಹಾಕ್ಲಿಕ್ಕೆ. ನಾನು ಪೆನ್ನಲ್ಲೇ ಲೈನ್ ಹಾಕ್ತೇನೆ ಹೀಗೆ. ಉಪ್ಪಿನಕಾಯಿ ಉಪ್ಪಿನಕಾಯಿ ಬೇಡ, ಉಪ್ಪಿನಕಾಯಿ ಉಂಟು ನನ್ನ ಹತ್ರ. ನಮ್ಮ ಹತ್ರ ಉಂಟು ಉಪ್ಪಿನಕಾಯಿ, ಸ್ವಲ್ಪ ಸ್ವಲ್ಪ ಉಳಿದಿದೆ, ಮುಗಿತಾ ಬಂತು ಊರಿಂದ ತಂದಿದ್ದು ಆ ದಿವಸ. ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ. ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಯಾರೆಲ್ಲ ವಿಡಿಯೋ ನೋಡ್ತಾ ಇಲ್ಲ ವಿಡಿಯೋ ನೋಡಿ. ನೀವು ವಿಡಿಯೋ ನೋಡಿದರೆ ನಮಗೆ ಏನಾದರೂ ಬರ್ಬೋದು, ಇಲ್ಲಾಂದರೆ ಬರಲ್ಲ. ಸೊ ಎಲ್ಲರಿಗೂ ಸಂಪೂರ್ಣವ್ರು ಬಂದರು ನೋಡಿ. ಇವರಿಗೆ ನೋಡಿ ಎದ್ದೇಳು ನಮಸ್ಕಾರ. ನಮಸ್ಕಾರ ರವರೇ, ಸಂಪನ್ನ, ವೆಲ್ಕಮ್ ಟು ಲೈವ್. ಎಲ್ಲಿ ಹೋಗಿದ್ರಿ ಇಷ್ಟರವರೆಗೆ ನೀವು? ನಾವು ಎಷ್ಟು ಸಲ ಬಂದು ಹೋದೆವು ಗೊತ್ತುಂಟ ನಿಮಗೆ. ಅಸ್ಮಿತಕ್ಕನವರು ಸೂಪರ್ ಸಪೋರ್ಟ್ ಆಗ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆಯೇ ಎಲ್ಲರೂ ನಮ್ಮ ವೀಡಿಯೋಗಳನ್ನೆಲ್ಲ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಗೊತ್ತುಂಟು ಎಲ್ಲರಿಗೂ ಟೈಮ್ ಸಿಗಲ್ಲ ಮತ್ತು ಅಷ್ಟು ಡಾಟಾ ಇರೋದಿಲ್ಲ ಅಂತ. ಆದರೆ ಚಾನ್ಸ್ ಸಿಕ್ಕಿದಾಗ ಸ್ವಲ್ಪ ನೋಡಿ ನೋಡಿ ನಮಗೆ ಸ್ವಲ್ಪ ಹಣ ಮಾಡಿ. ನಮಗೆ ಸ್ವಲ್ಪ ಹಣ ಆಗುವ ಹಾಗೆ ಮಾಡಿ. ಅಂಬಡದ ಉಪ್ಪಿನಕಾಯ ಅಲ್ಲ, ಸಂಪತ್ತನ ಸ್ಕಿಪ್ಗೆ ಎತ್ತೇನೆ ಇತ್ತೆ ಬತ್ತಿ ನೀರು ಸ್ಕಿಪ್ ಓಡಿ ಆಯ್ ನವೀನರೇ ಎಂಡ ಆಯ್ ನೀವು ರವಣದಲ್ಲಿರ ಎಂಡ ಅವು ಎಂಡತ್ತಿ ಅವು ಸೌಂಡ್ ಪೋಯ್ನಿ. ಸೌಂಡ್ ದಕ್ಕಲ ಪ್ರಾಬ್ಲಮ್, ಸೌಂಡ್ ಸಿಸ್ಟಮ್ದ ಪ್ರಾಬ್ಲಮ್ ಆಂಡು. ಅವ ಕೊಂಚ ಕಾಲ್ ಬರ್ತೇನೆ, ಏನು ಕಾಲ್ ಅಟೆಂಡ್ ಮಾಡಿದಾಗ ಸೌಂಡ್ ಪೋಂಡು ಅಂಚ. ವಯಸ್ಸು ಚುಟ್ಟು ಚುಟು ಅನಿಸುತ್ತೆ ಅಲ್ವಾ? ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಸರ್, ಹಾಕಿ ಲೈನ್. ವಯಸ್ಸು ಎಂತ ಚುಟು ಚುಟು ಅನಿಸುತ್ತೆ? ವಯಸ್ಸೆಲ್ಲ ಆಗಿದೆ ನಮಗೆ. ಇದೆಲ್ಲ ಕಪ್ಪು ಮಾಡಿದ್ದು ನಾನು. ಮೊನ್ನೆ ಒಬ್ರು ಕೇಳಿದ್ರು, ಹೌದಾ ಕಪ್ಪು ಮಾಡಿದ್ದ ಅಂತ ಕೇಳಿದ್ರು. ನೋಡಿ ಸಂಪತ್ತನ್ನ ಬಂದರು. ಸಂಪತ್ತನ್ನ ಎಲ್ಲ ಈಗ ಚುಟು ಚುಟು ವಯಸ್ಸು ಅವ್ರದ್ದು. ಅಂಬಡೆ ಇಲ್ವಾ? ಕಿಟ್ಟ ಕಿಟ್ಟ ಅಂಬಡೆ ಬಿಟ್ಟ. ಕಿಟ್ಟ ಕಿಟ್ಟ ಅಂಬಡೆ ಬಿಟ್ಟ. ಅಯ್ಯೋ ರಾಮದೇವರೇ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತಾ ಇರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಅವು ಕಾಪಿಗಡ್ಡ ಡೈಲಾಗಿ ಅಂದಿ ಹಿರೇಗಡೆ ಬತ್ತಿತ್ತಾರ ಓಲಿತಾರೆ ಹಿರೇ ಎಂಡ್ ಬಂದಿರ ಎಂಚ ಗೊತ್ತಾಯ್ತು ಹಿರೇಗ ಯಾನು ಆಫ್ ದಿ ಎರಡ್ಲ ಅಸ್ಮಿತಕ್ಕ ಉಲ್ಲರ ಇರಡೊಂದು ಕೇಳ್ರಿ ಎತ್ತೀನಿ. ಆಯ್ ಅಸ್ಮಿ ಸಿಸ್ ಪನ್ನೊಂದು ಓ 3 ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾರ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಕೂಲಿ ಏರಂದು ಎಂಕ್ಲ ಗೊತ್ತುಜ್ಜಿ ಆರು ದುದೀತೇನು ಪಂಡ ಪುದಾರಿನ ಪನ್ಪುಜೇರಿ ಯಾನು ಏರಂದು ಪನ್ಪುಜೇರು. ಸಚಿನ್ ಬ್ರೋ ಬತ್ತೇರು. ಹಾಯ್ ಸಚಿನ್ ಬ್ರೋ. ದುಬೈಡ್ ಓಲಿಪ್ಪುಣು ಇರು ಯಾನು ದೇರಡುಪ್ಪುಣಿ ಈರೋಳುಪ್ಪುಣು ದುಬೈಡುಲ್ಲಾರ ಇರಲ್ಲ ಎಲ್ಲ ಪ್ರೀತಿ ಅಕ್ಕಾಗ ಮೀಟ್ ಆಪೇರಿಗೆ ಓ ಅಂದೆ ವೆರಿ ಗುಡ್ ಸಪೋರ್ಟ್ ಕೂಲು ನಮ್ಮ ಸಪೋರ್ಟರಿ ಸಪೋರ್ಟ್ ಮಂತೊಂದುಲ್ಲ ರೇಂಗೆ ಕೆಡ್ಡೆ ಅರೆಗೆ ನಮಸ್ಕಾರ ಗೊರಬಲ್ಲಿಗೆ ಅವು ಆವು ಬಂಡೇನ್ ಸಚಿನನ್ನಿ ಪ್ರೊಡಕ್ಷನ್ ಸಿಟಿ ಓ ಅಂದೆ ಓಕೆ 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 ಶಾಂತಕ್ಕ ಇಜ್ಜೇರಿ ಬೋರ್ ಆಪುಣಿಂಗ್ ದೂರ ಹೋಗ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಬ್ರೋ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚನೆ ಎಂಕನ ಚಾನೆಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ತದ್ದು ಸಪೋರ್ಟ್ ಮಾಡ್ಪ್ಲೆ. ಥ್ಯಾಂಕ್ ಯು. ಮುರಣಿ ಪೂಜೆಗೆ ಮೀನು ಬತ್ತಿತ್ತಾರ ಆಯ್ತಾರ ಶೋರ್ ಪಣ್ಣು. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ನೋಡಿ. ಕೂಲ್ ಬಂದರು ನೋಡಿ, ಅಲ್ಲೇ ಬರ್ತೀರ ಕೂಲ್ ಬರ್ತೀರ ಅಲ್ಲೇ
ಟಂಡ ಟಂಡ ಕೂಲ್ ಕೂಲ್. ನಟರಾಜ್ ಬತ್ತೀರಿ. ಹಾಯ್ ಚಿನ್ನು, ಹೌ ಆರ್ ಯು ಅಂತಿದ್ದಾರೆ. ಯಾರು ಅವರು? ಚಿನ್ನು ಅಲ್ಲ, ನನ್ನ ಹೆಸರು ನವೀನ. ವೆಲ್ಕಮ್ ಟು ಲೈವ್ ನಟರಾಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ಹೇಗಿದ್ದೀರಾ ಮತ್ತೆ? ಓಹೋ ಚಿನ್ನು ಪಣೆರೆ ಈರ್ ಪೊನ್ನ ಅಂದು ಏರ್ಲ ತಿಕ್ಕಿಜೇನ ಅಂದ. ಅಯ್ಯೋ ರಾಮದೇವ್ರೆ. ಲೈಕ್ ಡನ್ ಪಣಂದುಲ್ಲೇರೆ. ಥ್ಯಾಂಕ್ ಯು ಸೋ ಮಚ್ ಸಂಪು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಹೋ ಗುರುವೆನ್ನನೆಂದಿತು, ಓ ನಾಟ್ಯವಾಡಿ ತಾನೇ ಮುಗಿಲೆಂದಿತು, ಚೆಲುವೆನ್ನನೆಂದಿತು. ಬಕ್ಕದಾದೆ ಸ್ಪೆಷಲಿ ಸಂಪದನ್ನ ಎಲ್ಲ ಓಲ್ ತಿಕ್ಕೋರು ಪಂಡೇರಿ ಇರೆಗ್ ಕೂಲು. ಊಟಕ್ಕೆ ಬೇಕು ಉಪ್ಪಿನಕಾಯಿ, ಸಾರಾಯಿಗೆ ಹಾಕೋಕ್ಕೆ ಬೇಕು ಕೂಲ್. ಒಪ್ಪೋ ಒಂದು ಮೆಸೇಜ್ ಬರ್ತಾರೆ ನನ್ನ ತೂಪಿ ಜನ ಸಪೋರ್ಟ್ ಐಡಿಯಾವು ಅಂದ ಏರ್ನ ಬೇತೇರ್ನ ನಾನು ಮಲ್ಲಜಿ ಸಪೋರ್ಟ್ ಮನ್ಪಾಡು. ನಿಜ ಅಲ್ವಾ ಸರ್? ಹೌದೌದು, ನಿಜ. ಸಾಂಗ್ ಪನ್ನೊಂದುಲ್ಲೇರು. ಓ ಸಾಂಗ್ ಬೂಡಿ ನಲಿಪುವರ ಸಾರಾಯಿಗೆ ಬೇಕು ಕೂಲ್ ಐಸ್ ಅಲ್ವಾ? ಹೌದು. ಬತ್ತನ ಏನ ಬತ್ತಿ ತುಳು ಮೂವಿ ಸಾಂಗ್. ಓಕೆ, ತುಳು ಮೂವಿ ಸಾಂಗ್. ಓಕೆ, ಲಿರಿಕ್ಸೇ ಬರೋದು ಮರ ಆಯಿತು. ದೇವದಾಸ ಫಿಲ್ಮ್ ಸಾರಾಯಿ ಸೀಸೆಯಲ್ಲಿ ಸಾಂಗ್ ಅದೆಲ್ಲ ಗೊತ್ತಿಲ್ಲ. ನಾನು ತುಳು ಪದ್ಯ ಒಂಜಿ ತುಳು ತಾಸದೆ ಪೆಟ್ಟಿಗೆ ಪಾಡ್ದ ಅಂದ ನಲಿಪೆರ ರೆಡಿ ಉಂಟ್ಲಿ. ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯನ ಆಸೆದ ಕನ್ನಡೆ ಊರುದ ಪೊನ್ನುಲು ತಿಳಿಪುನ ಮರ್ಲು ತುಯನ. ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯನ ಆಸೆದ ಕನ್ನಡೆ ಊರುದ ಪೊನ್ನುಲು ತಿಳಿಪುನ ಮರ್ಲು ತುಯನ. ಅರೆ ಹೋ ಗಯ ಮೈ ದೀವಾನಾ ಬಲ ನಲಿ ಪುಲಯ ಓ ಜವಾನ ನನ್ನ ಬಾರಿ ಜಾಲಿಯ ನಮ್ಮನೆ ದಿನನ ಆಸೆದ ಪೆಟ್ಟಗ ಊರುದ ಪಿಲಿಕುಲು ನಲಿ ಪುನ ಪೊರ್ಲು ತುಯನ ಆಸೆದ ಕನ್ನಡ ಊರುದ ಪೊನ್ನುಲು ತಿಳಿ ಪುನ ಮರ್ಲು ತುಯನ. ಸಂತಸದ ಈ ಶುಭಗಳಿಗೆ ನಂಕಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ
நம்ம ஊரு சிங்கார ஆண்டு ಈ ಭೂಮಿಡು ಬಂಗಾರ ಬುಳೆಂಡು ನನಲಾಗ ಪಾಡುಗು ನಲಿಪುನ ಸಮಯ ಕಾಸಿದ ಪೆಟ್ಟುಗು ಊರುದ ಪಿಲಿಕುಲು ನಲಿಪುನ ಪೊರ್ಲುತಿಯನ ಓ ಆಸೆದ ಕನ್ನುಡು ಊರುದ ಪೊನ್ನುಲು ತಿಳಿಪುನ ಮಲ್ಲುತಿಯನ ವಾದ್ಯೋಳೆನ ಸ್ವರ ಸಂಗೀತೋಯೇ ನಮ್ಮೂರ್ದ ಮನ್ನುಡಿಗೆ ಮದ್ದಳೆದ ಸ್ವರ ತೆಂಬರೆದ ಚಂಡೆದ ಮೂಲಗಯೇ ನಮ್ಮ ಪೂರ ಒಂಜಾಂಡ ಬದುಕು ಭೇದ ಭಾವ ದೂರಾಣ ಬರಿಕು ನನಸಾರ ಜನ್ಮನು ಕಲೆಗೊಡು ಮೂಲೆ ಕಾಸಿದ ಪೆಟ್ಟುಗ ಊರುದ ಪಿಲಿಕುಲು ನಲಿಪುನ ಪೊರ್ಲುತಿಯನ ಆಸೆದ ಕನ್ನುಡು ಊರುದ ಪೊನ್ನುಲು ತಿಳಿಪುನ ಮಲ್ಲುತಿಯನ. ಥ್ಯಾಂಕ್ ಯು. ಅಲ್ಲ ಸಂತು ಬ್ರೋ, ಅದು ನೀವು ಹೇಳಿದ್ರಲ್ಲ, ಅದು ಯಾವುದು ಹಾಡು ಅಂತ ಗೊತ್ತಿಲ್ಲ ನನಗೆ. ಬೊಂಬೆ ಹೇಳುತ್ತಾ ಇದೆ, ಅದೇಯಾ? ಸಂಪು ಸೂಪರ್, ಥ್ಯಾಂಕ್ ಯು. ಅದೇ ಬೊಂಬೆ ಹೇಳುತ್ತಾ ಇದೆ ಅದು. ಹಾಡಿಸಿದಾತ ಬೇಸರ ಮೂಡಿಸಿದ, ಅದು ಒಂದು ಎಲ್ಲಿ ನನಗೆ ಸಿಗಲಿಲ್ಲ ಮಾರೆ ಅದು ಸಾಂಗ್. ಹಾಡಿಸಿದಾತ ಶಾಂತಕ್ಕ ಎಕಡೆ ನಿಹಾಕನ ಬಿಡ್ತೀರಿ? ಹಾಯ್ ಅಣ್ಣ ವನಸಾಣಿಗೆ ಹಾಯ್ ವೇದೋದಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಗೆ ವನಸಾಂಡೆ ಇದಾದ ಸ್ಪೆಷಲ್ ಎನ್ನ ಆಂಡಿಯೇ ನಿಮ್ಗೆ ಎಂತ ಸ್ಪೆಷಲು? ಅಸ್ಮಿತ್ ಹೋಮ್ ಮೋಟೀಸ್ ಬಂಗುಡೆ. ಓ ಅಂದೆ, ಓಕೆ ಓಕೆ ಓಕೆ, ನಾನು ಅದೇ ಹೇಳ್ತೇನೆ ಆಯ್ತಾ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆ ಸಂಪತ್ತ ನಾವು ವಿಡಿಯೋ ಪಾಡಿ ಅವೆ ಅನ್ನು ಇರೆಗ್ ತುಯ್ಯರೆ ಶಾರ್ಟ್ ಬೊಕ್ಕೊಂಜಿ ಚಾನೆಲ್ ದಾವೆ ಶಾರ್ಟ್ ಬೈದನು ತುಲೆಗೆ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನಿನ್ನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹನ್ನೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಲು ಜನಕ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಲ್ಲೇ ಅವು ಬೊಕ್ಕೊಂಜಿ ಚಾನೆಲ್ ಡಿ ಇರೇ ಗೊತ್ತು ಜನ ಬೊಕ್ಕೊಂಜಿ ಚಾನೆಲ್ ಓ ಒಂದು ಅವು 100 ಜನ ತೂಪಿನ ಖಾಲಿ. ನಮ್ಮ ತುಳು ಗೈಡಿ ಎಂಚಿನೇ ಇರು ಪಕ್ಕಡೆ ಇರು ಸಬ್ಸ್ಕ್ರೈಬ್ ಮಂತ್ ಜನ ಅಂದ ಅವೇ ಅಂಚಾನ್ ಪರಲ್ಲ ಓ ಬೈದಿನ ಗೊತ್ತು ನೋಟಿಫಿಕೇಶನ್ ತೂತು ಜನ.
ಎಂಕ್ ನೋಟಿಫಿಕೇಶನ್ ಬೈಜಿ ಇರ್ ಸಬ್ಸ್ಕ್ರೈಬ್ ಮಲ್ದಾರ ಸಬ್ಸ್ಕ್ರೈಬ್ ಮಲ್ದಾಡ ಬರ್ಪುಂಡಿ ಇರ್ ಮಂತ್ ಜರ ಐಕ್ ಅಂಚಲ ವ್ಯೂಸ್ ಬರ್ಪುಜಿ ಜಾಸ್ತಿ ಖಾಲಿ 10-15 ವ್ಯೂಸ್ ಬರ್ಪಿನಿ అంటే ఆయన మంతొందు ఈరు తూందు ప్లే ಕಜಿಪುದಾದ ಈಗ ನಾ ಒಳ್ಳೆ ಮಲ್ದಾರ ಓಕೆ ಬರ್ಬರು ತೂಲಿ ಸರ್ಚ್ ಮಾಡ್ಬಿಡಿ ನಮ್ಮ ತುಳು ಗೈಡ್ ಅಂತ ಸರ್ಚ್ ಮಾಡ್ಬಿಡಿ ಐಟಿ ಇರೇಗ ಶಾರ್ಟ್ಸ್ ಒಂದು ಬರ್ಪುಣ ಅಪ್ಪ ತೂಲೆ ಐಟು ಶಾರ್ಟ್ಸ್ ಉಂಡವೆ ಮೊಕ್ಕೊಂದು ವೀಡಿಯೋ ಎಲ್ಲ ಮುರಾಣಿ ಪಾಡ್ದೈತೆ ಅವು ತೂತರ ಗೊತ್ತುಜಿ ಇರು ತೂದುಪ್ಪ ಇರು ಬೋರ್ಡನ್ನ ತೂಲೆ ಈಜಿನ ಮಲ್ಲೆಜ್ಜಿ ಅಗತ್ಯ ದಿನಗಳು ಮಾತ್ರ ತೂ ಅಡ್ಡಾನು ಅಗತ್ಯ ಇದ್ದವರು ನೋಡಿ ಅಗತ್ಯ ಇಲ್ಲದ್ರು ನೋಡಿದ್ವಿ ಕೋಡೆದ ನೀನೆ ಏಪ ಮುಟ್ಟ ಉಂಡು ನಾನು ಯಾನ್ ಐಕೀರಿ ಪನ್ಪುಜಿ ಇನಿ ಕಜಿಪು ಎಂಕ್ ಒಂದಿಯೆ ಕೋರಿ ಕೋರಿ ಚಿಲ್ಲಿ ಇರಗೆ ದಾಣೆ ಎಲ್ಲ ಲೈವ್ ಮಿನಿ ಮಲ್ಪೊಡ್ಚಿ ನೈಟ್ ಪೋಸ್ಟ್ ಪಾಡ್ವೆ ಎಲ್ಲ ಲೈವ್ ಮಿಸ್ ಮಲ್ಪೊಡ್ಚಿ ನೈಟ್ ಪೋಸ್ಟ್ ಪಾಡ್ವೆ ಎಲ್ಲ ಯಾನಿಜ್ಜಿ ಎಲ್ಲ ಕಾಡೆ ಬೊಲ್ಪು ಪೋಯರಣ್ಣ ಎಂಕ್ಲಿಗೆ ಸತ್ಯನಾರಾಯಣ ಪೂಜೆ ಕೊಡೊಂಜಿ ಎಲ್ಲ ಕಾಂಡೆ ಪೋದು ಎಲ್ಲ ಬೈಯಾಡ್ಬೋಡಣ ಏನು ಬರ್ಪ ಲೈವ್ ನಮ್ಮ ಲೈವ್ ಟುಗೆದರ್ ಮನ್ಪುಗೆ ಒಂದಿನ ನೇಪಂಡಲ್ಲ ಈರ ಇಂಚಿನ ಪಕ್ಕಡೆ 6 ವಿಕೆಟ್ ಹೋಯಿತು 101 ರನ್ನಿಗೆ 6 ವಿಕೆಟ್ ಹೋಗಿದೆ US ಎದ್ದು ಇರೇಗೊಂದು ಎಲ್ಲನೇ ವೀಡಿಯೋ ಪಾಡ್ವೆ ಎಡಿಟ್ ಮಾಡ್ತದೆ ತೂಲೆ ಸಪೋರ್ಟ್ ಮಾಡ್ಲೆ ಬೊಕ್ಕ ಎಲ್ಲಂಜ ಆಯ್ತಾರಲ್ಲ ಕೊಡೊಂಜುಂಡು ಓ ಮ್ಯಾಚ್ ಅವು ಒಂದು ವರ್ಲ್ಡ್ ಕಪ್ ಚಾಲ ಆಡತ್ತ T20 ಇನಿ ಫಸ್ಟ್ ಮ್ಯಾಚ್ ಇಂಡಿಯಾ ಬೊಕ್ಕ ಅಂದುಲ USA ಇಂಡಿಯಾದ ಹಾಲತ್ ಖರಾಬ್ ಆದಿತ್ತು ನಾನು ಬೊಕ್ಕ ಒಂಚೂರು ಅಡ್ಡೆ ಗೊಬ್ಬಿಯರು ಲಾಸ್ಟ್ಗೆ ಮೇ ಆಯ್ನೆ ಸೂರ್ಯಕುಮಾರ್ ಅಂತ ಗೊಬ್ಬಿನಿ 84 ರನ್ ಹಾಕಿ ಸುರುಕು 40 ರನ್ 4 ವಿಕೆಟ್ ಹೋದಿತ್ತು 40 ರನ್ ಲೈಕ್ ಒಂಜಿ ಕೊರ್ಲೆ ಯಾವು ಎಲ್ಲ ಲೈಕ್ ಕೊರಲ್ಲ ಆಪುಜಿ ಯಾನ್ ಕಾಂಡೆ ಬೊಲ್ಪು ಪೋಪೆತ್ತೆ ಎಂಡ ನೆಟ್ಟುಪ್ಪುಜಿ ಎಂಡ ಡಾಟಜ್ಜಿ ಬೊಕ್ಕ ಏನು ಬಂದದೀಪೆ ಇತ್ತಂಡಲ್ಲ ಅಲ್ಪ ಎಲ್ಲ ತಿಕ್ಕಂಡಲ್ಲ ಬಂದದೀಪೆ ಅಂಡ ಚಾರ್ಜ್ ಖಾಲಿ ಆಪುನ ಲೈಕ್ ಕೊಡೋದ್ರ ಬೈಯಾಡು ಬತ್ತ ಲೈಕ್ ಕೊರ್ಪೆ ಯಾನ್ ಒಂಜಿ ಲೈಕ್ ಕೊಡ್ಜಿನ ದಾನೆ ಇರಗಿ ಏತು ಜನ ಬತ್ತ ಲೈಕ್ ಕೊರ್ಪೇರು ಪೋಡಿಚೀರ್ ವೈರಲ್ ಅಪ್ಪರ್ ಇರಲ್ಲೇ ಮೂಜಿ ಸಬ್ಬು ಎಕ್ಸ್ಟ್ರಾ ಉಳ್ಳಿರಿ ಮಲ್ಲೆಜ್ಜಿ ಪೊಸತಾಕುಲು ಮೂಜಿ ಸಬ್ಬು ಎಕ್ಸ್ಟ್ರಾ ಉಳ್ಳಿರು ಮಲ್ಲೆಜ್ಜಿ ಪೊಸತಾಕುಲು ಏರೆಗಿ ಇರೇಗ ಆಪುಂಡಿ ಪೊಡಿಚ್ಚಿ ಇರು ದಾದನ ಪನ್ಪರ್ ಹೆಂಗೆ ಬೊಡ್ಚಿ ದಾಲ ಬೊಡ್ಚಿ ಅಂದು ಬೊಕ್ಕ ದಾದ ಇರಿಗೆ ಸಬ್ಬು ಇತ್ತನ ನಾನು ಇಜ್ಜಿನ ನಾನು ಇರು ವೀಡಿಯೋ ಪಾಡುಜಾರು ಖಾಲಿ ಒಂಜಿ ಲೈವ್ ಮನ್ಪರು ಶಾರ್ಟ್ಸ್ ಪಾಡುವಾರು ಶಾರ್ಟ್ಸ್ ಇಡ್ಲ ಆಪುಂಡು ಅದನ್ನು ತೊಂದರೆ ಇಜ್ಜಿ ಆದರ್ಶ್ ಬರ್ತೀರಾ ಹಾಯ್ ಆದರ್ಶ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾವ ಊರು ನಿಮ್ಮದು ಕ್ರಾಸ್ಟಕ್ಕ ಪನ್ಪುನಿ ಲೈವ್ಡ್ ದಾಲ ಆಪುಜಿ ವಿಡಿಯೋ ಪಾಡೋಡು ಅನ್ನೊಂದು ಲೈವ್ಡ್ ದಾದಲ ಆಪುಜಿ ಲೈವ್ಡ್ ದಾಲ ಪ್ರಯೋಜನ ವಿಡಿಯೋ ಪಾಡೋಡು ಅಂದು ಯಾನ್ ಪಾಡುವುದು ಎಂಗ್ಲೇ ಬೇತೆ ಕಂಟೆಂಟ್ ಇಜ್ಜಿ ಜಾಸ್ತಿ ಪಿದೆ ಪೋದು ಮನ್ಪೇರ ಆಪುಜಿ ಆತು ಪುರ್ಸೋತಿ ಜಾತೆ ನಿಕ್ಳೆ ಗಂಡ ಊರುಡು ಪೂರ ಉಂಡು ಶಿಕಾರಿ ಪುರಸು ಮರಗಿ ಹಳಿ ಅಂತಿದ್ದಾರೆ ಅಣ್ಣ ಇವತ್ತು ಯಾವ ಮೀನು ಸಿಗುತ್ತದೆ ಹಾಯ್ ಲೈಫ್ ಆನ್ ಕ್ಲಿಕ್ ಆಫ್ಟರ್ ಲಾಂಗ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇವತ್ತು ಮೀನಿಲ್ಲ ಬ್ರೋ ಇವತ್ತು ತರಕಾರಿ ನಾಳೆ ಪೂಜೆ ಇವತ್ತು ಮೀನು ತಿನ್ನಲ್ಲ ನಾವು
ಸೂಪರ್ ಬೋ. ಏನು ಪೂಜೆ? ಅದು ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ. ಕಜಿಪು ದಾದ ಪಂಡರ್ ಕಜಿಪು ಒಂದಿ ಮನೋಳಿ. ನಾನು ಇವತ್ತು ಮೀನು ತಿನ್ನಲ್ಲ ಬಂದೀನಿ, ಕೋರಿ ತಿನ್ನಲ್ಲ ಅಂತ ಬಂತಿಜಿ. ಪದ್ನೆನ್ಮ ಬೋಲ್ಡ್ 50 ಮರನ್ನ ಹೊಡಕ್ಲೆ. ನಮ್ಮದು ಒಂದು ನಮಸ್ಕಾರ ಹಾಕಿಬಿಡಿ ಸತ್ಯನಾರಾಯಣ ದೇವರಿಗೆ. ಓಕೆ ಓಕೆ ಓಕೆ. ನಿಮಗೆ ಪೂಜೆ ನೋಡಲಿಕ್ಕೆ ಮನಸ್ಸಿದ್ರೆ ನಮ್ಮ ಚಾನಲಲ್ಲಿ ಉಂಟು, ದೊಡ್ಡ ಪೂಜೆ ಉಂಟು, ಬೇಕಾದ್ರೆ ನೋಡಿ ಆಯಿತಾ. ಸತ್ಯನಾರಾಯಣ ಪೂಜೆ ಉಂಟು. ಮೊನ್ನೆ ಸಂಡೇ ಸಹ ಇತ್ತಲ್ಲ, ಅದು ದೊಡ್ಡದು ಮಾಡಿ ಹಾಕಿದ್ದೇನೆ. ಭಟ್ರೆ ಎಲ್ಲ ಮಂತ್ರ ಎಲ್ಲ ಹೇಳ್ತಾರಲ್ಲ, ಎಲ್ಲ ಉಂಟು. ಮನಸ್ಸಿದ್ರೆ ನೋಡಿ ಸಪೋರ್ಟ್ ಮಾಡಿ, ನಮಗೆ ಸಹ ಖುಷಿ ಆಗ್ತದೆ. ಒಂದು 40-50 ನಿಮಿಷ ಉಂಟು, ಹಾಗಾದರೆ ನೋಡುವ. ಓಕೆ ಓಕೆ. ದುಬೈಯಲ್ಲಿ ಹೇಗೆ ಪೂಜೆ ನಡೀತು ಅಂತ ನೀವು ನೋಡ್ಬೋದು. ಸ್ಕಿಪ್ಪ ಎಲ್ಲ ಮೀದು ಪೋಲೆ ಚಿಲ್ಲಿ ಬಂಡರು ಇಜ್ಜಿಜೆ ಅಂತ ತಿಂತಿಜಿ ಪೊಕ್ಕಡೆ ಎಣ್ಣೆ ನೀರಿಗೆ ಈರೆ ಕಡೆ ತೆಲ್ತಾರತ್ತ ಇಕ್ಕಿ ಅನ್ಪಂಡೀನಿ. ದುಬೈಯಲ್ಲಿ ಇರೋದು ನೀವು? ಹೌದು. ಯಾವ ಅಂದ್ ಮರ ಎಲ್ಲ ಅಜ್ಜಿ ಬಂದು ಅನ್ಬಗನ. ದುಬೈ ಜೀವನ ಹೇಗೆ? ದುಬೈ ಜೀವನ ಸೇಮ್ ಊರಿನಾಗೆ, ಎಲ್ಲ ಯಾವ ಯಾವ ಸ್ಥಳದಲ್ಲಿ ಇರ್ತಾರೆ ಹಾಗೆ ನಮ್ಮದು ನಮ್ಮ ಜೀವನ ಹೀಗೆ. ಸ್ವಲ್ಪ ಕಾಸ್ಟ್ಲಿ ಉಂಟು, ಜಾಗ್ರತೆ ಮಾಡಬೇಕಾಗ್ತದೆ. ಹಣ ಇಲ್ಲದವರು ಜಾಗ್ರತೆ ಮಾಡೋದು. ನಿಮ್ಮ ಸ್ವಂತ ಊರು ಯಾವುದು? ನಮ್ಮದು ಮಂಗಳೂರು ಬ್ರೋ, ಮಂಗಳೂರು. ಮಂಗಳೂರು, ಮ್ಯಾಂಗ್ಳೂರು, ತುಳುನಾಡು, ಕುಡ್ಲ, ಕೊಡಿಯಾಲ. ಓಕೆ ಸಂಪದನ್ನ, ಥ್ಯಾಂಕ್ ಯು ಸೋ ಮಚ್. ಮಾತಿರಲ್ಲ ಬಂದೋನ್ಪೆ ಎಲ್ಲ ಇಜ್ಜಿನ ಎಲ್ಲ ಹಂಚಿ ಎಲ್ಲ ಗೊತ್ತು ಜಿ ಹೆಂಚಿನ ಆಪುಂಡು ಏತ್ ಬೇಗ ಬರ್ಪ ದಾದ ಎಡಿಟ್ ಆಪುಂಡ ವೀಡಿಯೋ ರೆಡಿ ಆಪುಂಡ ಆಯ್ ಬೊಕ್ಕ ಟೈಮ್ ತಿಕ್ಕಂಡ ಬರ್ಪೆ ಇಜ್ಜಿಂದ ಮಂಡೇ ಪೋಯರನ ಗುರಿ ಬರ್ಪೇರು ಮಾತ್ರಿ ಮತ್ತಿನ ಲೈಕ್ ಕೊಂಚ ಕರ್ಪೇನೆ ಗೊತ್ತು ಜಿ. ಏರ್ ಲಜ್ಜೇರಿ ಬಾತೀರಿ ನಾನು 2 ಬಾತೀರಿ ನೀವು ಯಾರು ಮಾತಾಡಲ್ಲ.
ಈರ್ಲ ಒರಿಯಾಗಿ ಇರೆಗ್ಲ ಬೋರ್ ಆವೊಂದುಂಡ ನನ್ನ ಗೊತ್ತುಜಿ ಬೊಕ್ಕ ಕೆಲವು ಬರ್ಪೇರು ಅಂಚ ಪುರ ಆವೊಂದುಂಡು ದಾದಂದು ಗೊತ್ತಾಪುಜಿ. ಪ್ರಶಾಂತ್ ಅನ್ನೇ ಬರ್ತೀರಿ. ಹಾಯ್ ಪ್ರಶಾಂತ್ ಅನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಓಲು ಊರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ, ಡಬಲ್ ಟ್ಯಾಪ್ ಮಂತದು ಲೈಕ್ ಕೊರ್ಲಿ. ಅಂಚನೆ ಎಂಕಲ್ನ ಚಾನೆಲ್ಗೆ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ, ಸಪೋರ್ಟ್ ಮನ್ಪ್ಲೆ ಊರ್ದಾಗ್ಲೆಗ್. ಈರು ಉಳ್ಳರಿಂದ ಓಕೆ ಅಂತ ಕುಳ್ಳಿಗೆ ತೊಂದರೆ ಹೆಚ್ಚಿ ಈರು ಪೋಯಿನ ಈರು ಪಲ್ನೆ ಪೋಪಿನ ಮುಟ್ಟ ಪನ್ನ ಬಂಡ ಶಾಂತಕ ಎತ್ತನ ಎಡ್ಡೆ ಆಯ್ತು ನಾನು. ಶಾಂತಕ ಎತ್ತನ ಎಡ್ಡೆ ಆಯ್ತು ನಾನು ಇಜ್ಜರತ್ತೆ ದಾದಲ್ಪ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ. ಪುತ್ತೂರು ಬಣಂದುಲ್ಲೇರಿ ಪುತ್ತೂರಾ? ಓಕೆ 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 ಥ್ಯಾಂಕ್ ಯು ಲೈವ್ಗೆ ಬಂದು ಜಾಯಿನ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓ ಹರೀಶ್ ಬ್ರೋ ಬರ್ತೀರಿ ಮಾರೆ ಫೈನಲಿ. ಬರ್ಪೇರು ಪೋಪೇರು ಕಟ್ಟ ಕಡೆಯ ಪ್ರಶ್ನೆ ಮುಕುಲು ಮಾತ ದೂರ ಪೋಪೇರು. ಎಂಕೊಂಜಿ ಲಡಾಯಿ ಮಲ್ಪರ ಖುಷಿ ಆಪೇದನು ಒಣಲಿ ರಂದ ಎರಡಲ್ಲ ಲಡಾಯಿ ನೀರು ಕೇಶವನಲ್ಲೇ ಪೋಡ. ಹರೀಶನ್ನ ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಒಣಸಾಂಡೆ ಅದೇ ಸ್ಪೆಷಲ್ ಶನಿವಾರತ್ತೆ ಪೇಂಟಿಂಗ್ ಬ್ರಾಡೇನಿ ಕೋಡೆ ಆತನತ್ತ ಪೇಂಟಿಂಗ್ ಅತ್ತಿ ಈರು ಉಂಡ ರೈಜ ಯಾನು ಉಂಡೆ ಅವು ಉಂಡುದು ಲೈವ್ ಬತ್ತೈತೆ ಹೊರ ಲೈವ್ ಕಟ್ಟಾಂಡು ಒಂಜಿ ಎಂಕಲ್ ಅಂಜಿ ರೀಸನ್ ಐದು ಪಕ್ಕ ಕುಡೊಂಜಿ ರೀಸನ್ ಕಟ್ಟಾಂಡು ರೆಡ್ ಸತಿ ಲೈವ್ ಕಟ್ಟಾಂಡು ಅಂಚ ಅವು ಒಂಚೂರು ನಮ್ಮ ಒಂಜಿ ಎರಡು ಸತಿ ಕಟ್ಟಾಯ್ಬೇಕು ಅಂತ ಜನಲ ಕಟ್ಟಾಪೇರು ಅಂಚ ಅರ್ನ ಸುದ್ದಿ ಹೆಂಗೆ ಬರ್ಚು ಅನ್ನೋದಿಲ್ಲ. ವನಸಾಂಡು ಕಜಿಪ್ಪು ಬಸಲೆ ಸೌಖ್ಯ ಮಾರ ಅನ್ನೋದಿಲ್ಲ ಅಂದೆ. ಓಕೆ ಅಲ್ಲ ಇರು ಬತ್ತೀನಿ ಜನ ಬರ್ತೀರು. ವಾ ಜಾಲಿ ಬಂದು ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಏನು ಮಾತ್ರ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಊಟ ಆಯ್ತಾ? ಏನು ವಿಶೇಷ? ಸ್ಕಿಪ್ ಬರೋದಿಲ್ಲ ಅರ್ಧ ಸುದ್ದಿ ಹೆಂಗೆ ಬುಡ್ಚಿ ಓದಿ ಎರಡು ಸತಿ ಓದಿ ಇಂಚಿನ ಸ್ಕಿಪ್ಪು ಮಲ್ಲೇಜ್ ಬೊಡ್ಚಿ. ಓಕೆ 112 ರನ್ನುಗಳಿಗೆ 7 ವಿಕೆಟ್ ಕಳೆದುಕೊಂಡಿದೆ. ಇನ್ನು 10 ಬಾಲ್ಗಳಲ್ಲಿ 50 ರನ್ನು ಬೇಕು. ಮಾತೆರೆಗಳ ಒಂಜೊಂಜಿ ಲಿಂಬು ಜ್ಯೂಸು ಆರ್ಡರ್ ಮಲ್ಪ ಕಾಣೊಂದುಲ್ಲೇರು ಮಿತ್ತದ ಅವನೊಂದುಲ್ಲೇರು ಮಿತ್ತದನ ಶಾಂತಕ್ಕೈ ಎಂಕ ಒಂಜಿ ಲಡಾಯಿ ಮಲ್ಪೇರೆ ಖುಷಿ ಆಪುನಾ ಶಾಂತಕ್ಕಡನಾ. ಓಕೆ ಆರು ಬೈಜ್ಜಿರತ್ತೀನಿ ಮಲ್ಲೆ ಅವರಿಗೂ ಶನಿವಾರ ಐತರ ಪುರವಂತೆ ಬಿಸಿ ಪೂರ ಅಂದ್ ಒಳ್ಳೆಲ್ಲ ಪಿದೇ ಪುರ ಪೋಪೇರ ಅಂದ್ ಪಂಡ್ರೆ ಆಪ್ ಜೊತೆ ರಜೆ ಪುಣತೆ ಬ್ಯಾಂಕ್ಗೆ ಪುರ ರಜೆ ನನ್ನ ಹಸ್ಬೆಂಡ್ ರಜೆ ನಾನು ಅಂಚ. ಕೇಶವ್ ಪೂಜಾರಿ ಬರ್ತೀರಿ. ಹಾಯ್ ಕೇಶವ್ ಬ್ರೋ, 21 ಲೈಕ್ ಡನ್ ಪಡೋದು. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬರ್ತೀನಿಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ವಣಸಾಂಡೆ ದಾದೆ ಸ್ಪೆಷಲು 20ನೇ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಲೈಫ್ ಅನ್ಕ್ಲಿಕ್ ಅನ್ನ ಒಂದು ಹಾಡು ಹೇಳಿ. ಯಾವುದು ಹಾಡು ಬೇಕು ನಿಮಗೆ? ಪರತ್ ಹಾಡಬಹುದು. ನಮ್ಮ ಶಾಂತಿ ಬೋರ್ಡು ಲಡಾಯಿ ಮಲ್ಪೆರ ಬಲ್ಲಿ ಶಾಂತಿ ಇತ್ತಂಡ ಜಾಲಿ ಅಂದ ಒಂದಿ ಲೈಫ್ ಆನ್ ಕ್ಲಿಕ್ ಹಾಡು ಅಂತಿದ್ದಾರೆ. ಹಾಡು ಹೌದು. ಯಾವ ಹಾಡು? ಓಕೆ, ಒಂದು ಸ್ಲೋ ಸಾಂಗ್ ಹಾಡು ಅಲ್ಲ. ಅನ್ನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ
ಅನಿಸುತ್ತಿದೆ ಯಾಕೋ ಇಂದು ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೇ ಪರಿಮಳ ಇನ್ಯಾರ ಕನಸಲು ನೀನು ಹೋದರೆ ತಳಮಲ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನ್ನು ಕಂಡ ಕ್ಷಣ ನಾ ಕೈದಿ ನೀನೆ ಸೆರೆಮನೆ ತಬ್ಬಿ ನನ್ನ ಅಪ್ಪಿಕೊ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು ತುಟಿಗಳ ಹೂವಲಿ ಹಾಡದ ಮಾತಿನ ಸಿಹಿದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ ನಿನಗುಂಟೆ ಇದರ ಕಲ್ಪನೆ ನನ್ನ ಹೆಸರ ಕೂಗೆ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು ಥ್ಯಾಂಕ್ ಯು ಸ್ಪೆಷಲಿ ನೀ ಬಂದು ಅಂಚ ಸೊನ್ಪೊಡ್ದು ಯಾವ ಜೇನು ತಯೋಕರ್ಲೆ ಅವನೊಂದಿಲ್ಲ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಓಡುವೆ ಯಾರುವೆ ಎಂದು ಕೇನೊಂದಿಲ್ಲ ಏರುವೆ ಹಾಡಿ ಅನ್ನ ಅದು ಗೊತ್ತಿಲ್ಲ ಆಸೆ ಎಂಬ ಬಿಸಿಲಿ ಕುದುರೆ ಏಕೆ ಓಡುವೆ ಏಕೆ ಏರುವೆ ಎಂದ ಅದು ತಿಳಿಯಲೇದು ಬಾರಿ ಪೊರ್ಲು ಮಾರ ಇರನ ಕಂಠ 7 ರಾತ್ರಿ ಅಂಡಲ ಕೇನುಗ ಪಂದ ಆಪುಂಡು ಸತ್ಯ ಪಣದುಲ್ಲರ ಫುಲ್ ಪಣದುಲ್ಲರ ಗೊತ್ತುಜ್ಜಿ ಹಾಡು ಹಾಡಿದರೆ ಸರಿಯಾಗಿ ಹಾಡಬೇಕಾ ನನ್ನಾಗೆ ಅಲ್ವಾ ಅವು ಗೊತ್ತಿಲ್ಲ ಮಾರೆ ನಿಮಗೆ ಸರಿಯಾಗಿರ್ತದ ಇಲ್ವಾ ಅಂತ ನಾನು ನನಗೆ ಇಷ್ಟ ಆಗ್ತದಂತ ಹಾಡೋದು ಅಷ್ಟೇ ನನಗೆ ಹಾಡೋದು ಇಷ್ಟ ಹೇಗಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಸುನೀಲ್ ನುರಾಂದ ಬತ್ತೀರ್ ಹಾಯ್ ವೆಲ್ಕಮ್ ಟು ಲೈವ್ ಸುನೀಲ್ ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇರೇನು ತಮಾಷೆ ಮಲ್ಪುಜನ್ನ ಈರು ನಮ್ಮ ಫ್ರೆಂಡ್ ಅತ್ತೆ ಇವನೊಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಖಲ ಸಪೋರ್ಟ್ ಇತ್ತನೆಟ್ಟೆ ಎಂಕ್ಲು ಚೂರು ಬರ್ಪಾಡೆ ಲೈವ್ಗೆ ಸುನೀಲ್ ನೂರಾನಂದ ಯಾವ ಊರು ಬ್ರೋ ನಿಮ್ಮದು ಕರ್ನಾಟಕ ಅಂತ ನಿಮ್ಮ ಡಿ ಪಿ ಉಂಟು ಕರ್ನಾಟಕದಲ್ಲಿ ಇಲ್ಲಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿದ್ದೀರಿ ಕರ್ನಾಟಕದಲ್ಲಿ ಟಾಪ್ ನಂಬರ್ 1 ಹೌದಾ ಯಾವ ಊರು ಮಾರೆ ನಮಗೆ ಊರು ಇಲ್ಲ ಅಂತಿದ್ದಾರೆ ಊರಿಲ್ವಾ ಇದು ಯಾರು ಕೇಶವನ್ನ ಇದು ನಮ್ಮ ದಿಯಾ ಕೇಶವನ್ನ ಅತ್ತು ಬೇತೇರ ಏರು ಕೇಶವ ಬ್ರೋ ಒಂದು ನಮ್ಮ ಬಾಂಬೆ ಕೇಶವ ಅತ್ತು ಬೇತೆ ಅಲ್ಲನ ಬಾಂಬೆ ಕೇಶವ ಅಂದಂದ ಅರೆ ಈರಿ ಹಿಂಗೆ ಗೊತ್ತಾನೆ ಈರಿ ಬಾಂಬೆ ಕೇಶವ ಬ್ಲೂ ಕೊಡ್ತೀನಿ ಬೇತೆರೆಲ್ಲ ಕೊಡ್ತು ಜಾನು ಪುಷ್ಪ ಕೇಶವ ಹೌದು ಬ್ರೋ ಬಾಂಬೆ ಕೇಶವ ಓಕೆ ನೀರು ಕನ್ನಡ ಮೆಸೇಜ್ ಮಾಡೋದಿಲ್ಲ ರಂಚೆ ಅಂತ ತೂಪಿಂದಾನೆ ಮೇಲೆ ಕನ್ನಡ ಮೆಸೇಜ್ ಮಾಡೋದು ಸುನೀಲ್ ರವರೇ ಲೈವಿಗೆ ಬಂದಿದ್ದೀರಾ ಧನ್ಯವಾದಗಳು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೆ ನಿಮಗೆ ಬೇಜಾರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಂಕ್ಲೇನ ಸೌದಿ ನಮ್ಮ ಪುತ್ತೂರು ತಾಲೂಕು ಅನ್ನಂದಿ ಪಂದಿತ್ತಾರೆ ಮುರಣಿ ಸೌದಿಯಿಂದ ಪುತ್ತೂರು ಸೌದಿಯಿಂದ ಉಂಡು ಬಂಡ ಎಂಕ್ ಶಾಕ್ ನನಗೆ ಶಾಕ್ ಆಯಿತು ಶಾಕ್
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಇಪ್ಪತ್ತೆರಡು ಲೈಕ್ ಡನ್ ಇದೆ ಕೇಶವ್ ಅಂತಿದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಲ್ಲರೂ ಬಂದು ಲೈಕ್ ಕೊಟ್ಟು ನಮ್ಮ ಲೈಕನ್ನು ಹೆಚ್ಚ ಮಾಡುತ್ತಾ ಇದ್ದೀರಿ, ಧನ್ಯವಾದಗಳು ನಿಮಗೆ. ಒಂಜು ವೇಳೆ ಕಡ್ದನೆ ಲೈವ್ ಇತ್ತಂದಂಡ ಇತರ ತೈವ ಲೈಕ್ ಆತು ಜನ ಬರೋಂತೀರಿ ನೀ ಶನಿವಾರ ತಂಚಾದ ಅವು ಬೊಕ್ಕ ಕಟ್ಟಾಯಿ ಒಂಚೂರು ಡಿಸ್ಟರ್ಬ್ ಮಾಡೈಕ್ ಯೂಟ್ಯೂಬ್ದ ಅಲ್ಗೋರಿಂದ ನಮಗೆ ಒಂಚೂರು ಡಿಸ್ಟರ್ಬ್ ಪರಿಚಯ ಮಾಡಿದೆ ಒಂದೊಂದು ನಿಮ್ಮ ಪರಿಚಯ ನಮಗೆ ಉಂಟು ಬ್ರೋ. ನೀವು ಈಗ ಬರುವುದಲ್ಲ, ತುಂಬ ಬಂದಿದ್ರಲ್ಲ. ಒಂಜಿ ಕ್ವಶ್ಚನ್, ಮೊಬೈಲ್ಗೆ ಕನ್ನಡ ದಾದ ಪನ್ಪೇರು ಮೊಬೈಲ್ಗೆ ಕನ್ನಡ ದೂರಧ್ವನಿ ಪೆಟ್ಟಿಗೆನಾ ದೂರವಾಣಿ ಪೆಟ್ಟಿಗೆ ಆತಾ ಏನು ಚಾರ್ಜ್ ಬಿಡೋಕ್ಕೇನುವೆ ಗೂಗಲ್ನಾಗೇನುವೆ ಸಂಚಾರಿ ದೂರವಾಣಿ ಎನ್ನ ಮೂಜಿ ಚಾನೆಲ್ ಲೈವ್ ಸ್ಟಾರ್ಟ್ ಉಂಡು ಅಂಚ ಇರೆಗೆ ನೆಟ್ ಮೆಸೇಜ್ ಮಾಡಿ ಓ ಅಂದೆ ಥ್ಯಾಂಕ್ ಯು ಬ್ರೋ. ಚಲಿಸುವ ದೂರವಾಣಿ ಕರೆಕ್ಟಾ? ವಿಶ್ವನಾಥ್ ವಿಶ್ವಭತ್ತೇರು ಹಾಯ್ ವಿಶ್ವನಾಥ್ ವಿಶ್ವ. ಶರಾವತಿ ರಿವರ್ ಗಂಗೆ 2 ಡ್ಯಾಮ್ ಇದೆ, ಇದು ಯಾವುದು ಅಂತಿದ್ದಾರೆ. ಅದು ಎಂಥದ್ದು ನನಗೆ ಅರ್ಥ ಆಗಿಲ್ಲ. ಮೊನ್ನೆ ಸಹ ಕೇಳಿದ್ರಿ ನೀವು. ಶರಾವತಿ ರಿವರ್ 2 ಡ್ಯಾಮು ಇದೆ, ಇದು ಯಾವುದು? ಶರಾವತಿ ರಿವರ್ಗೆ 2 ಡ್ಯಾಮ್ ಇದೆ, ಅದು ಯಾವುದು ಅಂತ. ಶರಾವತಿ ರಿವರ್ ಗೊತ್ತುಂಡೆ ಹರೀಶ್ ಬ್ರೋ. ಶರಾವತಿ ರಿದಾಗ ಸಂಚಾರಿ ನಿಗಮ ಮೊಬೈಲ್ ಅತ್ತ ಅಲ್ಲ, ಸಂಚಾರಿ ನಿಗಮ ಅತ್ತ ಸಂಚಾರಿ ದೂರವಾಣಿಯಿಂದ ನಾನು ಇದು ಬತ್ತೀನಿ ಒಂಜಿ ಚಲಿಸುವ ದೂರವಾಣಿಯ ಸಂಚಾರಿ ದೂರವಾಣಿ ಎಂಜಿನ ಬತ್ತನ ಎಂಕ್ ಓಂ ಸಚ್ಚಿದಾನಂದ ಪರಬ್ರಹ್ಮ. ಅಣ್ಣ, ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಯಾಕೆ? ನಿಮ್ಮ ನೋವನ್ನು ಬಗೆಹರಿಸುವ, ಹೇಳಿ ಎಂತ ನೋವುಂಟು? ಒಂದು ಡ್ಯಾಮು ಲಿಂಗನಮಕ್ಕಿ. ಓಕೆ ನೋಡಿ, ಅವರು ಕೇಳಿದರು, ನನಗೆ ಗೊತ್ತಿಲ್ಲ ಡ್ಯಾಮ್ ವಿಷಯ ಎಲ್ಲ. ವಿಶ್ವರವರೇ ಸರಿಯಾದ ಉತ್ತರವೇ ಕೇಳಿ ಆಯ್ತು, ಅವರಿಗೆ ಹೇಳಿ. ಮತ್ತೇನು ಗಿಫ್ಟ್ ಕೊಡಲಿಕ್ಕಿದ್ರೆ ಅವರ ಅಡ್ರೆಸ್ ಕೇಳಿ. ಅವರು ಸೌದಿ ಪುತ್ತೂರು, ಇನ್ನೊಂದು ಗೊತ್ತಿಲ್ಲ. ಲೈಫ್ ಸುಮ್ಮನೆ ಅಂತಿದ್ದಾರೆ. ಹೌದಾ? ಸುಮ್ಮನೆ ಆಗಿದ್ರೆ ಎಂತ ಮಾಡಬೇಕು ಗೊತ್ತು? ಸ್ವಲ್ಪ ಭಜನೆ ಆಡಬೇಕು. ಭಜನೆ ಆಡಿದರೆ ಎಲ್ಲ ಬೋರ್ ಹೋಗ್ತದೆ, ನೋವು ಹೋಗ್ತದೆ. ಎದ್ದೇಳು ಮಂಜುನಾಥ ಎದ್ದೇಳು. ಅಜಯ್ ಬರ್ತೀರಾ? ಹಾಯ್ ಅಜಯ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಕೂಡ ಒಂಜಿ ಕ್ವೆಶ್ಚನ್, ಆ್ಯಪಲ್ಗೆ ಕನ್ನಡ ದಾದ ಪನ್ಪೇರು? ಆ್ಯಪಲ್ಗೆ ಕನ್ನಡಡು, ಅಯ್ಯೋ ದೇವರೇ.
ಸಪೋಟನಾ ಸಪೋಟ ಆಗ್ತದೆ. ಸೇಬು ಸೇಬು ಹಾಂ ಸೇಬು ಸೇಬು. ಲಿಂಗಲ್ಮಕ್ಕೆ, ಶರಾವತಿ, ತಲರೇಸ್, ಇಂಗೇರ್ ಸೂಪು, ಇನ್ನು ಒಣಬರ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾನೋ. ಸೇಬು ಕರೆಕ್ಟ್. ಅದು ಸಂಪು ಬರ್ತೀರ. ಹಾಯ್ ಸಂಪು, ಎಲ್ಲಿ ಹೋಗಿದ್ದು ನೀವು? ಒಂದು 2 ಲೈನ್ ಆಡುವ ಆಯ್ತಾ? 2 ಲೈನು. ಯಾನು ಕೇಂಡನ ಸಾಂಗ್ ದುಡ್ಡು ಕೊಟ್ಟರೆ ಇಲ್ಲ ಕೇಂಡರ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈಗ ಜಗದಲ್ಲಿ ಕಾನೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾನೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಲಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ. ನಿನ್ನ ಜೀವ ಇಟ್ಟಿತಲ್ಲೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವುದೇನು, ತಮ್ಮ ಮರಳಿ ಬರುವಳೇನು. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಲು ಜ್ಞಾನನಾಗಲೆಂತ. ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಲು ನಿನ್ನ ಮದುವೆಗಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಲು ಬಲ್ಲಿ ಹಬ್ಬಲೆಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಲು ಬಲ್ಲಿ ಹಬ್ಬಲೆಂತ. ಮೊಮ್ಮಕ್ಕಳ ನೆತ್ತಿ ಆಡಿಸುವ ಚಿಂತೆ ಒಳಗು ಒಳಗೆ ಈತ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾನೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಥ್ಯಾಂಕ್ ಯು. ಅಷ್ಟು ಸಾಕಾಯ್ತಾ? ಅದು ಅಂದರೆ ಸ್ವಲ್ಪ ಅಷ್ಟು ಗೊತ್ತಿಲ್ಲ ನನಗೆ. ಈಗಷ್ಟೇ ಸ್ವಲ್ಪ ಸ್ವಲ್ಪ ಕಲಿತಿದ್ದೆ. ಒಂದು 2 ಲೈನ್ ಬಂತು. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಕಳೀತಾ ಹೋಗ್ತೇನೆ. ಸ್ವಲ್ಪ ಕಷ್ಟ ಉಂಟು ಅದು. ಅಂದರೆ ಅಷ್ಟು ಒಳ್ಳೆ ಸಿಂಗರ್ ಬೇಕು ಅದಕ್ಕೆ. ನಮ್ಮದು ಅಷ್ಟು ಸಿಂಗಿಂಗ್ ಸರಿ ಇಲ್ಲ ಅಷ್ಟು. ಅನ್ನ ಚೂರು ಬೊಕ್ಕ ಬರ್ಪೆ ಪಾತೆರ್ಗ. ಓ ಇಜ್ಜೆ ಯಾನ್ ಪೋಪಿನಿ ಅಲ್ಲ ಹೆಂಗೆ ಕಾಣೆ ಚೂರು ಬೇಗ ಲಕ್ಕೆರುಂಡು. ಸೊ ಯಾನ್ ಎಂಡು ಮನ್ಪುಣ ಎಕ್ಕಡೆ ಎಂಡು ಮನ್ಪುಣ ಇಲ್ಲಿ ಬರ್ಪೇಡು ದುಂಬೆ ಬೊಕ್ಕ ಮೇರೆ ಸಂಪು ಬಂಡಿರಿ ಯಾನ್ ಉಳ್ಳೆತ್ತ ಅಂಚ ಇತ್ತೆ 6 ಮೆಸೇಜ್ ಮಾಡಿರಿ ಜನ ಇಜ್ಜಿರಿ ಯಾನ್ ಪಿದಾಡ್ವೆ ಅನ್ನ ಎನ್ನ ಸಪೋರ್ಟ್ ಏಪಲ ಒಪ್ಪುಂಡು ಇರೇಗ ಅಂಚ ಪಣಂದು ಪೋಂದುಲೇರು ದೇವರ ಮಲ್ಪಾಡು ಇರೇಗ ಗುಡ್ ನೈಟ್ ಪಣಂದುಲೇರು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಶುಭರಾತ್ರಿ ಇರೇಗಲ ಯಾನ ನನ್ನ ಪಿದಾಡ್ನು. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಧನ್ಯವಾದಗಳು ನಿಮಗೆ ಫಾಲೋ ಮಾಡಿದ್ದಕ್ಕೆ. ಬಸವರಾಜ್ ಬರ್ತೀರಾ? ಹಾಯ್ ಬಸವರಾಜ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬ್ರೋ, ನಿಮ್ಮ ಮನಸ್ಸಿಗೆ ನೋವು ಮಾಡಿರೋರ ಮೇಲೆ ಒಂದು ಸಾಂಗ್. ಬ್ರೋ, ನಿಮ್ಮ ಮನಸ್ಸಿಗೆ ನೋವು ಮಾಡಿರೋರು ಮೇಲೆ ಒಂದು ಸಾಂಗ್. ನಮ್ಮ ಮನಸ್ಸಿಗೆ ಯಾರು ನೋಡಿ ಮಾಡಲಿಲ್ಲ ಮಾರಿ, ನೋವು ಮಾಡಲಿಲ್ಲ ಯಾರು. ಆದರೆ ನೋವು ಮಾಡುವವ್ರಿಗೆ ಎಂಥ ಸಾಂಗ್ ಅಂತ ಹೇಳೋದು ಗೊತ್ತಿಲ್ಲ ನನಗೆ. ಜನ ಇಜ್ಜಿರಿ ಪೊಕ್ಕಡಿ ದಾಯಾಗಿ ಇರ್ನ ನೆಟ್ ವೇಸ್ಟ್ ಎನ್ನ ವೈಫೈ ಇದೆ ಎನ್ನದ ಮಂಡೆ ಚಾನ್ ಪೋಚಿ ಇರ್ನ ನೆಟ್ ಪೋಪನ
ಮನಸ್ಸಿಗೆ ಯಾರು ನೋವು ಮಾಡಲಿಲ್ಲ ಮಾರೆ. ಯಾವುದು ಆಡಬೇಕು ನೀವು ಹೇಳಿ. ಓಕೆ, ಒಂದು ಸಿಕ್ಕಿತು, ಅದನ್ನು ಹಾಡುವ. ಒಳಿತು ಮಾಡೋ ಮನುಸ ನೀರುದು 3 ದಿವಸ. ಒಳಿತು ಮಾಡೋ ಮನುಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹಣ್ಣುತ್ತಾರ, ಮಣ್ಣಾಗ ಹೂಳುತ್ತಾರ. ಕಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಸ ನೀ ಇರೋದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡೋ ಮನುಸ ನೀರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಎಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಸುರಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡೋ ಮನುಸ ನೀರದು 3 ದಿವಸ. ಒಳಿತು ಮಾಡೋ ಮನುಸ ನೀರದು 3 ದಿವಸ. ನನ್ನ ತಮ್ಮ ಅಜಯ್ ತೀರೋಗಿದ್ದಾನೆ. ನಾನು ಅವರ ಅಣ್ಣ ಆದಿ. ಓ, ನನ್ನ ತಮ್ಮನ ಮೇಲೆ ಒಂದು ಸಾಂಗ್ ಆಡಿ. ನನ್ನ ತಮ್ಮನ ಮೇಲೆ ಅಜಯನ ಮೇಲೆ ಒಂದು ಸಾಂಗ್ ಆಡಿ ಅಜಯ ಅಂತ ಸೇರಿಸಿಕೊಂಡು. ಅದು ಕಷ್ಟ ಬ್ರೋ, ಸಾರಿ. ಹೇಗೆ ಹಾಗೆ ಆಡ್ಲಿಕ್ಕೆ ಆಗಲ್ಲ ಅದು. ಸೊ ಸಾರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈವಿಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟವರಿಗೆ ಧನ್ಯವಾದಗಳು. ನಾವಿನ್ನು ಹೊರಡುವ ಸಮಯ. ಸೊ ಹೋಗ್ತಾ ಇದ್ದೀವಿ. ನಾಳೆ ಸಿಗೋಣ. ನಾಳೆ ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳಿಕೊಂಡು ಆಯಿತಾ. ನಾಳೆ ಸಿಗೋಣ. ತುಶಾಂತ್ ಬ್ರೋ ಬಾಯ್. ನಾನು ಈಗ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ಆಯಿತಾ, ಬೇಜಾರು ಮಾಡಬೇಡಿ. ಇಲ್ಲ ಸರ್, ಸಾರಿ. ಅದು ಅಂದರೆ ಯಾವ ಹಾಡಬೇಕು ಅದು ಗೊತ್ತಿಲ್ಲ ನನಗೆ. ಹೋಗಬೇಡಿ ಅಂತಿದ್ದಾರೆ. ಎಲ್ಲಿ ಹೋಗಬೇಡಿ ಮಾರೆ. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳಿಕೊಂಡು ಮಾರೆ, ಅದಕ್ಕೋಸ್ಕರ ಆಯಿತಾ. ಅಯ್ಯೋ ರಾಮ ರಾಮ. ಇಷ್ಟ ಆಗಿದೆ ಮಾರೆ. 50 ಪಿಲ್ಸ್ 150. ಅದನ್ನೆದು ಎಂಥದ್ದು ಮಾರೆ ಇದು. ಕೊಲ್ಲೂರು ಮೂಕಾಂಬಿಕೆ ಕೇರಳ. ಅಲ್ಲ ಮೇರೆ ಬರ್ತೇವೆ ಮಾರ್ರೆ. ಯಾರು ಬರ್ಪೇಡ್ದು ಬಲಿ ಪೋಡೊಂದು ಎಂತಿತ್ತೆ.
ಅಲ್ಲ, ಯಾವ ಸಾಂಗ್ ಆಡಬೇಕು ನೀವು ಹೇಳಿ, ಯಾವ ಸಾಂಗ್ ಆಡಬೇಕು ನನಗೆ ಗೊತ್ತಿಲ್ಲ ಮರೆ ಅಂತ. ಅಂದರೆ ಬೇಜಾರದ್ದು ಸಾಂಗ್, ಆ ಬೇಜಾರಿಗೆ ಸಾಂಗ್ ಇಲ್ಲ ಯಾವುದು. ಸೊ ಅದನ್ನು ಹಾಡಿ ಸುಮ್ಮನೆ ಯಾಕೆ ಮತ್ತೆ ಬೇಜಾರು ಮಾಡೋದಲ್ಲ. ಯಾಕೆ ನನ್ನನ್ನು 11 ಗಂಟೆಗೆ ಜಬಲಾಲಿಗೆ, ಯಾಕೆ ನಾನು 11 ಗಂಟೆಗೆ ಜಬಲಾಲಿಗೆ ಹೋಗ್ತೇನೆ, ಹೌದಾ? ಪ್ಲೀಸ್ ಆಡಿ ಒಬ್ರು. ಅಲ್ಲ, ಯಾವುದು ಆಡಬೇಕು, ಯಾವುದು ಆಡಬೇಕು ಅಂತ ಗೊತ್ತಿಲ್ಲ ನನಗೆ, ಯಾವ ಪದ್ಯ ಆಡಬೇಕು ಅಂತ ನೀವು ಹೇಳಿ, ನನಗೆ ಗೊತ್ತಿಲ್ಲ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ. ಹೌದು, ನೀವು ಫಾಲೋವರ್ ಆಗಿದ್ದೀರಿ, ನನಗೆ ಧನ್ಯವಾದಗಳು. ಆದರೆ ನಾನು ಯಾವುದು ಸಾಂಗ್ ಆಡ್ಬೇಕು ಹೇಳಿ. ನೀ ಮೀಟಿದ ಆಡ್ತೇನೆ, ಅದು ಒಳ್ಳೆ ಉಂಟು. ಓಕೆ ಓಕೆ, ಅದಾಗ್ಬೋದು. ವೆರಿ ಗುಡ್ ಚಾಯ್ಸ್. ಅದರಲ್ಲಿ ಅಜಯ್ ಸೇರಿಸ್ತೇನೆ, ಆಯಿತಾ? ಓಕೆ. ಅದು ಗೊತ್ತಿಲ್ಲ, ಅದು ಹೆಣ್ಣಿಗೆ ಆಡುವ ಸಾಂಗ್ ಮಾರೆ, ಅದರಲ್ಲಿ ಸೇರಿಸ್ಲಿಕ್ಕೆ ಆಗಲ್ಲ. ಆದರೆ ಅದು ಸಾಂಗ್ ನಿಮಗೆ ಇದಾಗ್ಬೋದು, ಕೊಡ್ಬೋದು, ನಿಮಗೆ ಶಾಂತಿ ಕೊಡ್ಬೋದು ಸ್ವಲ್ಪ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ, ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ, ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಪರಶುರಾಮ ದೇವರ ಟೆಂಪಲ್ಗೆ ಎಲ್ಲಿದೆ ಅದು ಗೊತ್ತಿಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲ ಲೈವಿಗೆ ಸಪೋರ್ಟ್ ಮಾಡಿದವರಿಗೆ ನಾನು ಇವತ್ತು ಸ್ವಲ್ಪ ಬೇಗ ಮಲಗಲಿಕ್ಕೆ ಉಂಟು. ಸೊ ನಾಳೆ ಸಿಗೋಣ ಲೈವಲ್ಲಿ, ನಾಳೆ ಇಲ್ಲದೆ ನಾಡಿದ್ದು ಸಿಗೋಣ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಅಜಯ್ ಬ್ರೋ. ಸಾರಿ, ನೀವು ಬೇಜಾರು ಮಾಡಬೇಡಿ, ನಾಳೆ ಬೇರೆ ಯಾವುದಾದ್ರು ಸಾಂಗ್ ಆಡೋಣ, ಒಳ್ಳೇದಾಯ್ತಾ? ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದ ಸಪೋರ್ಟ್ ಮಾಡಿದ್ದಕ್ಕೆ. ಬಾಯ್ ಬಾಯ್, ಟೇಕ್ ಕೇರ್.